ಹರಿ ಓಂ. ಎಲ್ರಿಗೂ ನಮಸ್ತೆ. ಕಳೆದ 20 ದಿನಗಳಿಂದ ನಿರಂತರವಾಗಿ ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ನಮ್ಮ ಕುಡ್ಲ 24x7 ಹಾಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಈ ಎರಡೂ ಸಂಸ್ಥೆಗಳು ಜೊತೆಯಾಗಿ ಕೊರೋನಾ ರೋಗ ಆರೋಗ್ಯ ಈ ಒಂದು ಸಂಚಿಕೆಯ 20 ಅವಧಿಗಳು ತರಗತಿಗಳು ನಿರಂತರವಾಗಿ ಲೋಕಾರ್ಪಣೆಯಾಗಿದೆ. ಇವತ್ತು ಈ ಯೋಗ ತರಗತಿಯ 21ನೇ ದಿನ ನಮ್ಮ SPOS ಸಮಿತಿಯಲ್ಲಿ ಅದಕ್ಕೆ ಯೋಗ ಸ್ಪರ್ಶದ ಒಂದು ತರಗತಿ ಅಂತಲೂ ಹೇಳ್ತಾರೆ. ಅಂದರೆ ಯೋಗವನ್ನು ಸ್ಪರ್ಶ ಮಾಡುವಂಥ ತರಗತಿಗಳು. ಇಷ್ಟರವರೆಗೆ ಏನೆಲ್ಲ ಅಭ್ಯಾಸಗಳಾಗಿದೆ ಅದರ ಒಂದು ಸಿಂಹಾವಲೋಕನ, ಅದ್ರ ಜೊತೆಗೆ ಯಾವ ರೀತಿ ಈ ಅಭ್ಯಾಸಗಳಲ್ಲಿ ನಾವು ಭಾಗಿಗಳಿದ್ದಾವೆ ಅದರ ಒಂದು ಪರಿಚಯ, ಈ ಎಲ್ಲವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇವತ್ತಿನ ಅಭ್ಯಾಸದಲ್ಲಿ ಏನೆಲ್ಲ ಅಭ್ಯಾಸವನ್ನು ಜೋಡಿಸ್ಕೊಳ್ಬೋದು ಈ ರೀತಿಯ ಮಾಹಿತಿಗಳೊಂದಿಗೆ ನಮ್ಮ ರವೀಶ್ ಅಣ್ಣ ನಿಮಗಾಗಲೇ ಪರಿಚಯ ಆಗಿದೆ. ಮಂಗಳೂರಿನಲ್ಲಿ SPOS ಅನ್ನು ಪ್ರಾರಂಭ ಮಾಡಿದವರು. ಈ ಒಂದು ಮಂಗಳೂರ ಎಲ್ಲ ಒಂದು ಜನರಿಗೆ ಅದರ ಅಭ್ಯಾಸವನ್ನು ನೀಡಿದವರು. ಅವರನ್ನು 21ನೆಯ ಈ ಅವಧಿಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಳೆದ 20 ದಿನಗಳಿಂದ ಯಾವ ರೀತಿ ಮುಖ್ಯ ಶಿಕ್ಷಕರು ಅವರ ಅವಧಿಯನ್ನು ತರಬೇತಿಯನ್ನು ತಗೊಳ್ತಾರೆ, ಅವ್ರ ಜೊತೆಗೆ ಸಹ ಶಿಕ್ಷಕರಾಗಿ ಹಲವಾರು ಮಂದಿ ಮಂಗಳೂರಿನ ಈ ಭಾಗದಲ್ಲೇ ಶಿಕ್ಷಣವನ್ನು ಪಡೆದು ಅವರ ಏನು ಯೋಗದ ಶಿಕ್ಷಣ ಅವರು ಕಲ್ತಿದ್ದಾರೆ ಅದನ್ನು ಕೂಡ ಅಭ್ಯಾಸವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವವರು ಹಲವಾರು ಮಂದಿ ಇದ್ದಾರೆ. ಅವರು ಅವರ ಅಭ್ಯಾಸವನ್ನು ನೀಡಿದ್ದಾರೆ. ಇವತ್ತಿನ ಈ ಅಭ್ಯಾಸದಲ್ಲಿ ಶ್ರೀಯುತ ಗಣೇಶಣ್ಣ ಮತ್ತು ವೈಷ್ಣವ್ಯಕ್ಕ ಅವರು ಸಹ ಶಿಕ್ಷಕರಾಗಿ ಡೆಮಾನ್ಸ್ಟ್ರೇಷನ್ ಅವರು ಅದರಲ್ಲಿ ಭಾಗಿಯಾಗ್ತಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತದೆ. ಹಾಗೆ ನಿರಂತರವಾಗಿ ಕಳೆದ 20 ದಿನಗಳಿಂದ ಟಿವಿಯ ಮುಂದೆ ಕುಳಿತುಕೊಂಡು ನಮ್ಮ ಶಿಕ್ಷಕರು ನೀಡುವಂಥ ಅಭ್ಯಾಸವನ್ನು ನೀವು ಮಾಡುತ್ತಾ ಈ ಒಂದು ಹಂತದವರೆಗೆ ಏನು ನನಗೆ ಪ್ರಯೋಜನಗಳಾಗಿದೆ, ಯಾವ ರೀತಿ ಈ ಕೊರೋನಾ ಸಂದರ್ಭದಲ್ಲಿ SPOSನ ಯೋಗ ತರಗತಿಗಳು ಯಾವ ರೀತಿ ನನ್ನ ಕುಟುಂಬಕ್ಕೆ, ನನ್ನ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಯಾವ ರೀತಿ ಪ್ರಯೋಜನಗಳಾಗಿದೆ ಅದನ್ನು ಸರಿಯಾಗಿ ಅನುಭವಿಸಿದರು ತಾವು ಬಂಧುಗಳೇ. ಇವತ್ತಿನ 21ನೇ ದಿನದ ಅವಧಿಯನ್ನು ಶ್ರೀಯುತ ರವೀಶಣ್ಣ ನಡೆಸ್ಕೊಡ್ತಾರೆ. ಆ ಅವಧಿಯಲ್ಲಿ ನೀವು ಭಾಗಿಯಾಗಿ ಅದ್ರ ಜೊತೆಗೆ ಈ ಅವಧಿಯಲ್ಲಿ ಏನೆಲ್ಲ ಬೌದ್ಧಿಕನ್ನು ಅವ್ರು ನೀಡ್ತಾರೆ ಅದನ್ನು ಸರಿಯಾಗಿ ಕೇಳಿಕೊಳ್ಳಿ ಎನ್ನುವಂಥ ವಿನಂತಿಯನ್ನು ಮಾಡುತ್ತಾ ಇವತ್ತಿನ ಅವಧಿಗೆ ಮತ್ತೊಮ್ಮೆ ರವೀಶಣ್ಣನ ಸ್ವಾಗತಿಸುತ್ತಾ ಅವಧಿಯನ್ನು ನಡೆಸ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ತಮಗೂ ಕೂಡ ಆದರದ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹರಿ ಓಂ. 21ನೇ ದಿನಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಿರಂತರವಾಗಿ 20 ದಿನಗಳ ಅಭ್ಯಾಸದಿಂದ ನಮ್ಮ ಶರೀರ ಮನಸ್ಸು ಹೊಂದಿಕೊಂಡಿದೆ. ನಾವೆಲ್ಲರೂ ಈ ದಿನದ ಅಭ್ಯಾಸವನ್ನು ಆರಂಭಿಸೋಣ. ಅದಕ್ಕೋಸ್ಕರ ತಾವೆಲ್ಲರೂ ವಜ್ರಾಸನ ಸ್ಥಿತಿಗೆ ಬರೋಣ. ಬೆನ್ನು ನೇರವಾಗಿದೆ. ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಧಾರಣೆ ಮಾಡಿಕೊಳ್ಳುವ. ತೊಡೆಯ ಮೇಲೆ ಕಣ್ಣು ರೆಪ್ಪೆಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳುವ. ಮಾನಸಿಕ ಸಿದ್ಧತೆ ಅಂದರೆ ಎಲ್ಲೆಲ್ಲೋ ದೂರ ಸಂಚಾರ ಮಾಡುವಂತಹ ನನ್ನ ಮನಸ್ಸನ್ನು ಒಂದು ಕಡೆ ಏಕಾಗ್ರತೆಯಿಂದ ನಿಲ್ಲಿಸುವಂಥ ಪ್ರಕ್ರಿಯೆ. ಕಣ್ಣು ಮುಚ್ಚಿಕೊಂಡಿದ್ದೇನೆ. ಬಾಹ್ಯ ಶಬ್ದಗಳನ್ನು ಕಿವಿಯಿಂದ ಕೇಳಿಸಿಕೊಳ್ಳುತ್ತಿದ್ದೇನೆ. ಎಲ್ಲವನ್ನ ಗಮನಿಸುತ್ತಾ ಸಾಗುತ್ತೇನೆ. ಸೂರ್ಯಮಂಡಲ, ಸೂರ್ಯನ ಸುತ್ತಲೂ ತಿರುಗುತ್ತಿರುವಂತಹ ಗ್ರಹಗಳು, ಅದರಲ್ಲಿ ಒಂದು ಭೂಮಿ, ಅದರ ಅಗಾಧತೆ, ಭೂಮಿಯ ವ್ಯಾಪ್ತಿಯಲ್ಲಿ ಬರುವಂತಹ 70% ಹೆಚ್ಚಿನ ಜಲರಾಶಿ ಮತ್ತು ಭೂಭಾಗ, ಪ್ರಕೃತಿಯ ರಮಣೀಯ ದೃಶ್ಯಗಳು, ಕಾಡು ಮೇಡುಗಳು, ಬೆಟ್ಟ ಗುಡ್ಡಗಳು, ನದಿ ಹಳ್ಳ ತೊರೆಗಳು, ಹಾಗೆಯೇ ಮಾನವ ನಿರ್ಮಿತ ಅಣೆಕಟ್ಟುಗಳು ಮತ್ತು ಕಟ್ಟಡಗಳು. ಅಂತಹ ಒಂದು ಕಟ್ಟಡದಲ್ಲಿ ಈ ನನ್ನ ಶರೀರವನ್ನು ಸ್ಥಿರಗೊಳಿಸಿ ಶರೀರದ ಒಳಗೆ ನಡೆಯುತ್ತಿರುವ ಕ್ರಿಯೆಗಳತ್ತ ಗಮನ ಹರಿಸುತ್ತೇನೆ. ಉಸಿರಾಟ, ರಕ್ತ ಶುದ್ಧೀಕರಣ, ಶುದ್ಧಗೊಂಡಂಥ ರಕ್ತ ಹೃದಯದ ಮೂಲಕ ಶರೀರದ ಮೂಲೆ ಮೂಲೆಗೂ ತಲುಪುತ್ತಿದೆ. ಅಲ್ಲಿಂದ ಸಂಗ್ರಹಗೊಂಡಂತಹ ಕಲ್ಮಶ ಪುನಃ ಶ್ವಾಸಕೋಶಕ್ಕೆ ತಲುಪಿ ಅಲ್ಲಿಂದ ಮೂಗಿನಿಂದ ಹೊರಕ್ಕೆ ಬರುತ್ತಿದೆ, ನಿರಂತರವಾಗಿ ಮುಂದುವರಿಯುತ್ತಿದೆ. ಜೀರ್ಣಾಂಗ ವ್ಯೂಹ,
ಜೀರ್ಣಕ್ರಿಯೆ, ಸಂಪೂರ್ಣ ಅನೈಚ್ಛಿಕ ಸ್ನಾಯುಗಳು. ಶರೀರದ ಎರಡೂ ಕಾಲುಗಳು ಪೀಠ ಸ್ವರೂಪ, ಕುಳಿತುಕೊಳ್ಳಲು, ನಿಂತುಕೊಳ್ಳಲು, ನಡೆದಾಡಲು, ಓಡಾಡಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಅದ್ಭುತ ಶರೀರದೊಳಗಿರುವ ಮನಸ್ಸನ್ನು ಗಮನಿಸುತ್ತೇನೆ. ಮನಸ್ಸಿನ ಬಯಕೆಗಳು, ಸಂಕಲ್ಪಗಳು, ಆಲೋಚನೆಗಳು, ಅದನ್ನೆಲ್ಲ ತತ್ಕಾಲಕ್ಕೆ ಪಕ್ಕಕ್ಕೆ ಸರಿಸಿ ಪೂರ್ಣ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥಿಸುತ್ತೇನೆ. ಭಗವಂತನು ಕರುಣಾಮಯಿ ದಯಾಸಾಗರನಾಗಿದ್ದಾನೆ, ನನಗೆ ಎಲ್ಲವನ್ನ ಕರುಣಿಸುವವನಾಗಿದ್ದಾನೆ. ಅದಕ್ಕೋಸ್ಕರ ಸಾಧನೆಯ ಆರಂಭದಲ್ಲಿ ಅವನನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತೇನೆ. ಭಗವನ್ ನಮಸ್ಕಾರಕ್ಕೋಸ್ಕರ ನನ್ನ ಶರೀರದ ಎರಡೂ ಹಸ್ತಗಳನ್ನು ಎದೆ ಮಧ್ಯಭಾಗದಲ್ಲಿ ಜೋಡಿಸಿಕೊಂಡು ನಮಸ್ಕಾರ ಮುದ್ರೆ. ಮೊದಲಿಗೆ 3 ಓಂಕಾರಗಳು, ಅಕಾರ ಅದರ 2ರಷ್ಟು ಉಕಾರ, ಉಕಾರದ 2ರಷ್ಟು ಮಕಾರವನ್ನು 3 ಸಲ ಹೇಳಿ ಶಾಂತಿ ಮಂತ್ರ ಗುರುಸ್ತುತಿಯನ್ನು ಜೊತೆಯಾಗಿ ಪಠಿಸೋಣ. ಆರಂಭದ ಓಂಕಾರಕ್ಕಾಗಿ ರೇಚಕ ಪೂರಕ ಆ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶಿರಬಾಗಿ ಭಕ್ತಿ ಪ್ರೀತಿ ಶರಣಾಗತಿಯ ನಮನವನ್ನು ಗುರುವಿನ ಗುರು ದೇವರ ದೇವನಾದ ಪರಮಾತ್ಮನಿಗೆ ಪ್ರೀತಿಯಿಂದ ಸಲ್ಲಿಸೋಣ. ನಾವು ಕುಳಿತುಕೊಂಡ ಮುಂಭಾಗದಲ್ಲಿ ಹಣೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸೋಣ. ಹಾಗೆ ಕಣ್ಣು ಮುಚ್ಚಿಕೊಂಡೇ ಮೇಲಕ್ಕೆ ಬರುವ, ಎರಡೂ ಕೈಗಳಿಂದ ಹಸ್ತಗಳನ್ನು ಪರಸ್ಪರ ಉಜ್ಜಿಕೊಳ್ಳುವ, ಕಣ್ಣು ಮುಚ್ಚಿಕೊಂಡೇ ಇರಲಿ. ಇನ್ನಷ್ಟು ಶಾಖೋತ್ಪತ್ತಿ ಉಂಟು ಮಾಡುವ ಆ ಶಾಖ, ಅದನ್ನು ಹಗೂರವಾಗಿ ಕಣ್ಣು ಗುಡ್ಡೆ ಮೇಲೆ ಸ್ಥಾಪಿಸೋಣ. ಆ ಶಾಖವನ್ನು ಕಣ್ಣು ಗುಡ್ಡೆಗಳಿಗೆ ಹಸ್ತಾಂತರಿಸೋಣ. ಹಗೂರವಾಗಿ ಬೆರಳುಗಳಿಂದ ಮುಚ್ಚಿದಲ್ಲಿಂದಲೇ ಕಣ್ಣಿಗೆ ಸವರಿಕೊಳ್ಳೋಣ. ಹಣೆಯ ಭಾಗ, ಶಿರೋಭಾಗ, ಮುಖದ ಭಾಗಗಳು ಹಾಗೂ ಕತ್ತಿನ ಭಾಗಗಳು, ಭುಜಗಳು, ತೋಳುಗಳು, ಎದೆಯ ಭಾಗ, ಹೊಟ್ಟೆ, ಬೆನ್ನು, ಸೊಂಟ, ತೊಡೆಗಳು, ಮಂಡಿ ಚಿಪ್ಪುಗಳು, ಕೆಳಕಾಲು, ಪಾದ ತುದಿಯವರೆಗೆ ಸವರಿಕೊಂಡು ಮತ್ತೊಮ್ಮೆ ಕೈಯನ್ನು ಉಜ್ಜಿಕೊಳ್ಳುವ. ಕರದಲ್ಲಿ ನಿಲ್ಲಿಸುವಂತಹ ತ್ರಿಶಕ್ತಿಗಳನ್ನು ವಂದಿಸುತ್ತಾ ಇಂದಿನ ದಿನ ನನ್ನ ಕೈಗಳಲ್ಲಿ ಒಳ್ಳೆ ಕೆಲಸಗಳಿಂದ ತಲುಪಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಿತ್ಯ ಸಾಧನೆಯನ್ನು ಆರಂಭಿಸೋಣ. ಬಂಧುಗಳೇ, ಈ ಅದ್ಭುತವಾದ ಸಿಲೆಬಸ್ ಸುಮಾರು 41 ವರ್ಷದ ಹಿಂದಿನಿಂದ ನಮ್ಮ ಸಮಿತಿಯ ಹಿರಿಯರು, ಆಚಾರ್ಯರು, ಮಾರ್ಗದರ್ಶಕರು ಮತ್ತು ಸಾಧಕರು, ಸಿದ್ಧಪುರುಷರು ಇವರೆಲ್ಲರ ಜೋಡಣೆಯಿಂದ ಅದ್ಭುತವಾದಂಥ ಈ ಸಿಲೆಬಸ್. ಅದಕ್ಕೆ ಆರಂಭದಲ್ಲಿ ಉಸಿರಾಟದ ಕ್ರಿಯೆಯನ್ನು ಜೋಡಿಸಲಾಗಿದೆ. ಎಲ್ಲ ವಯೋಮಾನದವರಿಗೂ ಕೂಡ ಇದರಿಂದ ಪ್ರತಿಫಲ ಸಿಗ್ತದೆ. ಆದ್ದರಿಂದ ಬಂಧುಗಳೇ, ಉಸಿರಾಟ ಕ್ರಿಯೆಗೆ ಆರಂಭ ಮಾಡೋಣ. ಎಲ್ಲರೂ ವಜ್ರಾಸನ, ನಿಧಾನವಾಗಿ ಎರಡೂ ಕೈಗಳನ್ನು ಮುಂದಕ್ಕೆ ನೆಲದ ಮೇಲೆ ಸವರಿಕೊಳ್ಳುತ್ತಾ ಮುಂದೆಯನ್ನು ಪೃಷ್ಠ. ಅಕ್ಕ ನೀವು ಈ ಕಡೆ ತಿರುಗಿ, ಆವಾಗ ಟಿ ವಿಯಲ್ಲಿ ನೋಡ್ತಿರೋರಿಗೆ ಅನುಕೂಲ ಆಗ್ತದೆ. ಹಾಗೆ ಈ ಕಡೆ ತಿರುಗಿಸೋಣ. ಮುಂಗೈಯನ್ನು ಕಾಲಿನ ಮಂಡಿಗೆ ತಗಿಸೋಣ. ಅದರ ಪೃಷ್ಠ ಹಿಮ್ಮಡಿ ಮೇಲೆ ಇರಲಿ. ಅದರ ತಲೆಯನ್ನು ಎತ್ತಿ ಮುಂದಿನ ಗೋಡೆಯನ್ನು ಗಮನಿಸೋಣ. 3 ಸಲ ಹೊಟ್ಟೆಯ ಭಾಗದಲ್ಲಿ ಉಸಿರಾಟ ಆರಂಭಿಸೋಣ. ಸಿದ್ಧ ಕುರು. ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ
ರೇಚಕ. ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುವ. 3 ಸಲ ಆಯಿತು. ಇನ್ನು ಮಂಡಿಯ ಸಮ್ಮುಖದಲ್ಲಿ ನೆಲದಲ್ಲಿ ಅಂಟಿಸಿಕೊಂಡು 2 ಹಸ್ತಗಳನ್ನು ಮೇಲಕ್ಕೆ ಬರುವ. ಉರಶ್ವಾಸ ಅಂದರೆ ಎದೆಯ ಭಾಗದಲ್ಲಿ ಉಸಿರಾಟ. ಸೊಂಟದ ಬುಡಭಾಗವನ್ನು ಮತ್ತೊಮ್ಮೆ ಮುಂದಕ್ಕೆ ತಳ್ಳಿ ದೃಷ್ಟಿ ನೇರ. ಸಿದ್ಧ ಕುರು. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ ಶಬ್ದ ಸಹಿತ ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್. ಎಸ್. ಅಲ್ಲಿಂದ ಗ್ರೀವ ಶ್ವಾಸ. ಶರೀರವನ್ನು ನೇರವಾಗಿಸೋಣ. 2 ಕೈಗಳನ್ನು ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆತ್ತಿಕೊಳ್ಳೋಣ. ತೋಳುಗಳು ಕಿವಿಯ ಸಮೀಪ ಇರಲಿ. 2 ಹಸ್ತಗಳು ಬೆನ್ನಿಗೆ ಅಂಟಿಸಿಕೊಳ್ಳುವ. ಈ ಸ್ಥಿತಿಯಲ್ಲಿ ಇದ್ದುಕೊಂಡು 3 ಉಸಿರಾಟ ಕಂಠ ಪ್ರದೇಶದಲ್ಲಿ. ಸಿದ್ಧ ಕುರು. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ ರೇಚಕ, ಪೂರಕ ರೇಚಕ. ಉಸಿರು ತೆಗೆದುಕೊಳ್ಳುತ್ತಾ ಹಿಂದಿದ್ದ ಕೈಯನ್ನು ಮೇಲಕ್ಕೆತ್ತಿಕೊಳ್ಳುವ. ಇಡೀ ಕೈಯನ್ನು ಉಸಿರು ತೆಗೆದುಕೊಂಡು ಉಸಿರು ಬಿಡುತ್ತಾ ನಿಧಾನವಾಗಿ ಮಂಡಿಯ ಮೇಲಕ್ಕೆ ಬರೋಣ. ಎಲ್ಲ ಬೆರಳುಗಳನ್ನು ಜೋಡಿಸಿಕೊಳ್ಳುವ. ಪೂರ್ಣ ಪ್ರಕಾರದ ಉಸಿರಾಟಗಳು. ಇದರಲ್ಲಿ ಉಸಿರು ಶಬ್ದ ಮಾಡುತ್ತಾ ಉಸಿರು ತೆಗೆದುಕೊಳ್ಳಬೇಕು, ಶಬ್ದ ಮಾಡುತ್ತಾ ಉಸಿರನ್ನು ಖಾಲಿ ಮಾಡೋದು. ಆ ಉಸಿರಿನ ಚಲನೆಯ ಶಬ್ದ ಅದು ಕ್ರಿಯೇಟೆಡ್ ಅಲ್ಲ, ಅದು ಆ ಉಸಿರು ಹೋಗುವಾಗ ಬರುವಾಗ ಆಗುವಂಥ ಶಬ್ದ. ಅದನ್ನು ಗಮನಿಸಿಕೊಂಡು ಪೂರ್ತಿ ತುಂಬಿಸಿಕೊಳ್ಳುವ ಉಸಿರಾಟದಲ್ಲಿ. ನಮ್ಮ ಪಪ್ಪುಸವನ್ನು ಏನು ಹೇಳ್ತೀವಿ, ನಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶ ಪೂರ್ತಿ ಚೀಲ ದೊಡ್ಡದಾಗಬೇಕು, ಚಿಕ್ಕದಾಗಬೇಕು. ಹಾಗೆ ಶುರು ಮಾಡುವ ಬಂಧುಗಳೇ. ಸುಮಾರು ದಿನದ ಅಭ್ಯಾಸ ನಿಮ್ಮನ್ನು ನಿರಂತರವಾಗಿ ಆ ರೀತಿ ನಿಮಗೆ ಎನರ್ಜಿಯನ್ನು ಕೊಡ್ತದೆ. ಅದರಿಂದ ಪ್ರಜ್ಞೆಯಿಂದ ಮಾಡೋಣ. ಸಿದ್ಧ ಕುರು. ಬ್ರೀದ್ ಇನ್, ಮೇಲಕ್ಕೆ. ಬ್ರೀದ್ ಔಟ್, ಬೆನ್ನ ಮೇಲೆ. ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುವ. ಪೂರಕ ರೇಚಕ, ಪೂರಕ ರೇಚಕ. ಕೈಗಳು ಕೆಳಮುಖ. ಹಾಗೆ ಬ್ರೀದ್ ಇನ್, ಬ್ರೀದ್ ಔಟ್. ಇನ್, ಔಟ್, ಇನ್, ಔಟ್. ಪೂರಕ ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ ರೇಚಕ. ಸ್ವಲ್ಪ ವೇಗ ಇದೆ, ಆದರೆ ಉಸಿರನ್ನು ಮಾತ್ರ ತಪ್ಪಿಸಬೇಡಿ. ದಯವಿಟ್ಟು ಮಾಡುವಾಗ ಉಸಿರನ್ನು ಒಳಗೆಗಳು ಶಬ್ದ ಸಹಿತ ಮಾಡೋಣ. ಪ್ರಕಾರ 2 ಕೈ ಪಕ್ಕಕ್ಕೆ, ನೆಲದಿಂದ 3 ಇಂಚು ಮೇಲಕ್ಕೆ. ಸಿದ್ಧ ಕುರು. ಬ್ರೀದ್ ಇನ್, ಹಿಮ್ಮುಖವಾಗಿ ಸೇರಿಸಿಕೊಳ್ಳುವ. ಬ್ರೀದ್ ಔಟ್, ನೇರವಾಗಿ ಕೈ ಕೆಳಕ್ಕೆ. ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುವ. ಪೂರಕ ರೇಚಕ. ಹಸ್ತಗಳು ಮೇಲ್ಮುಖ, ಕೈ ಸ್ಟ್ರೈಟ್, ಇನ್ನೂ ಸ್ಟ್ರೈಟ್. ಬ್ರೀದ್ ಇನ್, ಮೇಲಕ್ಕೆ. ಬ್ರೀದ್ ಔಟ್. ಪೂರಕ ರೇಚಕ, ಪೂರಕ ರೇಚಕ. ಹಸ್ತಗಳು ಮುಂಭಾಗದಲ್ಲಿ. ಸಿದ್ಧ ಕುರು. ಬ್ರೀದ್ ಇನ್, ಪಕ್ಕಕ್ಕೆ. ಬ್ರೀದ್ ಔಟ್. ಪೂರಕ ಜೋರ್ ಸ್ಟ್ರೆಚ್ಚು. ಬ್ರೀದ್ ಔಟ್. ಇನ್ನಷ್ಟು ಉಸಿರಿನೊಂದಿಗೆ ಪಕ್ಕಕ್ಕೆ. ಉಸಿರು ಬಿಡುತ್ತಾ ಮುಂದಕ್ಕೆ. ಇಡೀ ತೋಳನ್ನು ತಿರುಗಿಸಿಕೊಳ್ಳುವ ಹಿಮ್ಮುಖವಾಗಿ. ಹಾಗೆ ಸಿದ್ಧ ಕುರು. ಎಕ್ಸ್ಪಾಂಡ್. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ ರೇಚಕ. ಪೂರ್ತಿ ಉಸಿರು ಒಳಕ್ಕೆ, ಪೂರ್ತಿ ಉಸಿರು ಹೊರಕ್ಕೆ. ಎಸ್. ಅಲ್ಲಿದ್ದ ಪ್ರಕಾರ 4. ಎದೆ ಮುಂಭಾಗದಲ್ಲಿ. ಎದೆ ಮುಂಭಾಗದಲ್ಲಿ 3 ಸಲ, ಹಣೆ ಮುಂದೆ 3 ಸಲ ಮತ್ತು ನೆತ್ತಿಯ ಮುಂದೆ ಮೇಲೆ 3 ಸಲ. ಶುರು ಮಾಡುವ. ಸಿದ್ಧ ಕುರು. ಬ್ರೀದ್ ಇನ್, ಕೈ ಉದ್ದ. ಬ್ರೀದ್ ಔಟ್, ಚೇಂಜ್. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ಹಣೆ ಮುಂಭಾಗಕ್ಕೆ. ಉಸಿರು ತೆಗೆದುಕೊಳ್ಳುತ್ತಾ ಸ್ಟ್ರೆಚ್ ಮಾಡುವ. ಉಸಿರು ಬಿಡುತ್ತಾ ಎದೆಯ ಸಮೀಪ. ಪೂರಕ ರೇಚಕ, ಪೂರಕ ರೇಚಕ. ಕೈಗಳನ್ನು ಕೆಳಕ್ಕಿಳಿಸುವ. ಇಲ್ಲಿಂದ ಶಿರೋಭಾಗದಿಂದ ಮೇಲಕ್ಕೆ, ಹಸ್ತಗಳು ಮೇಲ್ಮುಖ. ಸಿದ್ಧ ಕುರು. ಬ್ರೀದ್ ಇನ್, ಮೇಲಕ್ಕೆ. ಪೂರ್ತಿ ಉಸಿರು ಒಳಕ್ಕೆ, ಮೇಲಕ್ಕೆ. ಬ್ರೀದ್ ಔಟ್, ಕೈ ಬದಲು. ಬ್ರೀದ್ ಇನ್, ಮೇಲಕ್ಕೆ. ಬ್ರೀದ್ ಔಟ್, ಕೆಳಕ್ಕೆ. ಇನ್ನೊಮ್ಮೆ ಉಸಿರು ತೆಗೆದುಕೊಳ್ಳುತ್ತಾ ಫುಲ್ ಮಾಡುತ್ತಾ ಎತ್ತರಕ್ಕೆ. ಬ್ರೀದ್ ಔಟ್. ಇಲ್ಲಿಂದ ನಂತರ ಒಳಮುಖ. ಬ್ರೀದ್ ಇನ್, ಶಿರೋಭಾಗದಿಂದ ಮೇಲಕ್ಕೆ. ಬ್ರೀದ್ ಔಟ್.
ಪೂರಕ, ರೇಚಕ. ಇನ್ನಷ್ಟು ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಬಿಡುತ್ತಾ ಕೆಳಕ್ಕೆ. ಪ್ರಕಾರ 5ಕ್ಕೆ ಬರೋಣ. ಒಳಮುಖ, ಹಣೆ ಮುಂಭಾಗಕ್ಕೆ, ಸಿದ್ಧ ಕುರು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಇದೆ ಮುಂಭಾಗಕ್ಕೆ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡೇ ಕೈಗಳನ್ನು ಕೆಳಕ್ಕಿಳಿಸಿ ಗಮನಿಸುವ. ಶ್ರದ್ಧೆಯಿಂದ ಮಾಡಿದಂತಹ ಉಸಿರಾಟದ ಕ್ರಿಯೆಗಳು ನನ್ನ ಶರೀರದಲ್ಲಿ ಆಗುತ್ತಿರುವ ಬದಲಾವಣೆಗಳು. ಹಗೂರವಾಗಿ ಉಷ್ಣತೆ, ಶರೀರದ ಉಷ್ಣತೆ ಏರಿಕೆಯನ್ನು ಗಮನಿಸುತ್ತೇನೆ. ಶರೀರ ಬಿಸಿ ಬಿಸಿಯಾದ ಅನುಭವ. ಮುಂದೆ ಮಾರ್ಜಾಲ ಶ್ವಾಸಕ್ಕೋಸ್ಕರ ಮುಂದಕ್ಕೆ, ನಿಧಾನವಾಗಿ ಮುಂದಕ್ಕೆ ಮುಂದಕ್ಕೆ. ಕೈಗಳು ಮತ್ತು ಕಾಲಿನ ಬಂಡಿಯಲ್ಲಿ ಸಮಭಾರ. ಸಿದ್ಧ ಕುರು. ಬ್ರೀತ್ ಇನ್, ಚಪ್ಪಟೆ ತಲೆ ಎತ್ತುವ. ಬ್ರೀತ್ ಔಟ್, ಬೆನ್ನುಗೂನು ತಲೆ ಒಳಕ್ಕೆ. ಇನ್, ಔಟ್, ಇನ್, ಔಟ್. ಹಾಗೆ ಕಣ್ಣು ಮುಚ್ಚಿಕೊಂಡೇ ಗಮನಿಸುವ. ಇಲ್ಲಿನ ನಂತರ ನಿಧಾನವಾಗಿ 2 ಹಸ್ತಗಳು ಪುನಃ ಮಂಡಿಯ ಸಮ್ಮುಖದಲ್ಲಿ ನೆಲಕ್ಕೆ ಅಂಟಿಕೊಂಡು ಪೃಷ್ಠ ಹಿಮ್ಮಡಿ ಮೇಲೆ. ಶ್ವಾನಶ್ವಾಸ ಶಬ್ದರಹಿತ. ನಾಲಿಗೆ ಪೂರ್ತಿ ಹೊರಕ್ಕೆ ಚಾಚಿಕೊಳ್ಳುವ. 2 ಕಣ್ಣು ದೃಷ್ಟಿ ಮೂಗಿನ ತುದಿ ಮೇಲೆ. ಹೊಟ್ಟೆಯನ್ನು ಸಂಚಲನೆ ಮಾಡುತ್ತಾ ಬಾಯಿಯಿಂದ ಗಾಳಿಯನ್ನು ಹೊರಕ್ಕೆ ದಬ್ಬುವುದು ಶ್ವಾನಶ್ವಾಸ. ಸಿದ್ಧ ಕುರು. ಸ್ತಬ. ಹಾಗೆ ಉಗುಳ್ನುಂಗುತ್ತಾ ಸರಿಪಡಿಸಿಕೊಳ್ಳುವ. ನೇರ ಕೂತ್ಕೊಳ್ಳುವ. ಮುಂದೆ ಕಟಿಶ್ವಾಸ. ಬಲಗೈ ಆದಿಮುದ್ರೆ. ಹೆಬ್ಬೆರಳನ್ನು ಉಳಿದ 4 ಬೆರಳಿಂದ ಹಿಡ್ಕೊಳ್ಳುವ. ಬಲಕೈ ಹೆಬ್ಬೆರಳನ್ನು ಹಾಗೆ ಮುಷ್ಟಿಯನ್ನು ಶರೀರದ ಹಿಂದಕ್ಕೆ ತರೋಣ. ಎಡಕೈಯಿಂದ ಬಲಕೈ ವಾಚಿ ಕಟ್ಟುವ ಜಾಗ ಹಿಡ್ಕೊಳ್ಳೋಣ. ಭುಜಗಳನ್ನು ಓಪನ್ ಮಾಡುವ. ಮುಷ್ಟಿಯನ್ನು ಕೆಳಕ್ಕೆ ಜಗ್ಗುವ. ಸ್ಟಿಫ್, ಶರೀರ ಸ್ಟಿಫ್. ತಲೆಯನ್ನು ಮೇಲೆ ನೋಡದೆ ಶರೀರಕ್ಕೆ ನೇರವಾಗಿಸಿಕೊಂಡೇ ಬ್ರೀತ್ ಇನ್, ಸೊಂಟಕ್ಕೆ ಚಾಲನೆ. ಬ್ರೀತ್ ಔಟ್, ಮೊದಲಿಗೆ ಹೊಟ್ಟೆ, ಎದೆ, ಆಮೇಲೆ ಹಣೆ ನೆಲಕ್ಕೆ. ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ. ಮಧ್ಯದಲ್ಲಿ ಬದಲಾವಣೆ ಮಾಡಿಕೊಳ್ಳುವ. ಇನ್ನೊಂದು ಕೈ ಮುಷ್ಟಿ, ಮತ್ತೊಂದು ಕೈಯಿಂದ ಹಿಡಿಕೊಳ್ಳುವ. ಇನ್ನಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ. ಉಸಿರು ಬಿಡುತ್ತಾ ಸೊಂಟದಿಂದಲೇ ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ, ಹಣೆ ನೆಲಕ್ಕೆ. ಬ್ರೀತ್ ಇನ್, ಮಧ್ಯದಲ್ಲಿ ಬದಲಾವಣೆ, ಮುಷ್ಟಿ ಬದಲಾವಣೆ. ಇನ್ನಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ. ಉಸಿರು ಬಿಡುತ್ತಾ ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ, ಪೂರ್ತಿ ಮುಂದಕ್ಕೆ, ಹಣೆ ನೆಲಕ್ಕೆ. ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರುವ. ಕೈಯನ್ನು ಕೊನೆಯ ಬಾರಿಗೆ ಬದಲಾಯಿಸಿಕೊಳ್ಳೋಣ. ಇನ್ನಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ. ಉಸಿರು ಬಿಡುತ್ತಾ ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ, ಪೂರ್ತಿ ಮುಂದಕ್ಕೆ, ಹಣೆಯನ್ನು ನೆಲಕ್ಕೆ ಸ್ಪರ್ಶ. ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರುವ. ಕೈಗಳನ್ನು ಬಿಡಿಸಿಕೊಳ್ಳುವ. ಇಲ್ಲಿಂದ ಮುಂದೆ ಗಣಪತಿ ನಮಸ್ಕಾರಕ್ಕೆ ಸಿದ್ಧರಾಗೋಣ. 2 ಕೈಗಳನ್ನು ಮೇಲಕ್ಕೆತ್ತಿಕೊಳ್ಳುವ. ಎಲ್ಲರೂ ಒಟ್ಟಿಗೆ ಬರುವ. ಹಾಗೆ ಯಾರು ಬೇಗ ಲೇಟು ಇಲ್ಲ, ಒಟ್ಟಿಗೆ ಹಗೂರವಾಗಿ ಮಂಡಿಯ ಮೇಲೆ ನಿಲ್ಲುವ. 2 ಕೈಯನ್ನು ಮೇಲೆ ಮಾಡಿಕೊಂಡೇ ಕೈಯನ್ನು ವ್ಯತ್ಯಾಸ ಮಾಡದೆ ಮೆಲ್ಲಗೆ ಬಲಪಾದವನ್ನು ನೆಲಕ್ಕೆ. ಹಾಗೆ ಎದ್ದು ನಿಲ್ಲುವ. 2 ಹೆಜ್ಜೆ ಮುಂದೆ, 2 ಹೆಜ್ಜೆ ಹಿಂದೆ. ಎಸ್ ಮುಂದೆ ನಿಧಾನವಾಗಿ ಮುಂದಿನಿಂದ ಕೈಗಳನ್ನು ಕೆಳಕ್ಕೆ ಕೆಳಕ್ಕೆ ಕೆಳಕ್ಕಿಳಿಸುವ. ಬಂಧುಗಳೇ, ಗಣಪತಿ ನಮಸ್ಕಾರಕ್ಕೆ ನಿಮಗೆ ಈಗಾಗಲೇ ಗೊತ್ತಿದೆ ನಿಮ್ಮ ದಿಕ್ಕು. ಮದುವೆ ಆದವರು ಉತ್ತರ ದಿಕ್ಕಿಗೆ, ಮದುವೆ ಆಗದೇ ಇದ್ದವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಲ್ಲೋಣ. ಬಲಭಾಗದಿಂದ ತಿರುಗೋಣ. ಮೊದಲಿಗೆ ಪಾದಗಳನ್ನು ಜೋಡಿಸಿಕೊಳ್ಳುವ. 2 ಕೈಯಲ್ಲಿ 1 ಸಲ ನಮಸ್ಕಾರ ಮಾಡಿ ಆ ದೇವರನ್ನು ಪ್ರಾರ್ಥಿಸಿ ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸುವ. ಎಡಕೈಯಿಂದ ಬಲಕಿವಿಯನ್ನು ಹೆಬ್ಬೆರಳು ಮುಂದಿಕ್ಕಿರುವಂತೆ ಕಾಣುವಂತೆ ಇರಲಿ. ಆಮೇಲೆ ಬಲಕೈಯಿಂದ ಎಡಕೈಯನ್ನು ಹಿಡಿದುಕೊಳ್ಳುವ. ನಾಲಿಗೆ, ಬಾಯಿಯೊಳಗಿರೋ ನಾಲಿಗೆಯನ್ನು ಮಡಚಿ ಆ ನಾಲಿಗೆ ತುದಿ ಸಾಧ್ಯವಾದಷ್ಟು ಹಿಂಭಾಗಕ್ಕೆ, ಅಂದರೆ ಗಂಟಲಿನ ಹತ್ರ ಸೆಳೆತ ಇರಲಿ. ಆ ನಾಲಿಗೆ ಅಡಿಭಾಗ ಮೇಲ್ದವಡೆಗೆ ಅಂಟಿಕೊಂಡಿರಲಿ. ಎಲ್ಲರೂ ಜೊತೆಯಾಗಿ 21 ಗಣಪತಿ ನಮಸ್ಕಾರವನ್ನು ಉಸಿರಿನ ಪ್ರಜ್ಞೆಯೊಂದಿಗೆ ಮಾಡುವ. ಯಾಕಂದರೆ ನಾವು ಕುಳಿತುಕೊಳ್ಳುವಾಗ ನಾರ್ಮಲಿ ಬ್ರೀದ್ ಔಟ್ ಆಗುತ್ತೆ. ಆದರೆ ಇಲ್ಲಿ ನಾವು ರಿವರ್ಸ್ ಮಾಡ್ತಾ ಇದ್ದೀವಿ. ಉಸಿರು ತುಂಬಿಸಿಕೊಳ್ಳುತ್ತಾ ಕೂತ್ಕೊಳ್ತೀವಿ, ಮತ್ತು ಕೂತ್ಕೊಳ್ಳುವಾಗ ನೇರ ಕೂತ್ಕೊಳ್ತೀವಿ, ಮುಂದಕ್ಕೆ ಬಾಗೋದಿಲ್ಲ. ಇದನ್ನೇ ಗಮನಿಸುವ. ಮತ್ತು ಎಷ್ಟು 21 ಸಂಖ್ಯೆಯ ಈ ಕ್ರಿಯೆಯನ್ನು ಕೂಡ
ಕಣ್ಣು ಮುಚ್ಚಿಕೊಂಡೇ ಮಾಡ್ತೀವಿ. ಕೊನೆಯಲ್ಲಿ ಕಣ್ಣು ತೆರೀಲಿಕ್ಕೆ ಕೂಡ ಸೂಚನೆ ಬಂದ ಮೇಲೆ ತೆರಿತೀವಿ. ಈ ರೀತಿ ಜೋಡಿಸ್ಕೊಳ್ತೀವಿ. ಬಂಧುಗಳೇ, ಮುಂದುವರಿಸುವ. ಸಿದ್ಧ ಕುರು. ಬ್ರೀದ್ ಇನ್, ಕಮ್ ಡೌನ್, ಬ್ರೀದ್ ಔಟ್. ಉಸಿರು ತೆಗೆದುಕೊಳ್ಳುವ. 2, ಬ್ರೀದ್ ಇನ್, 3, ಬ್ರೀದ್ ಇನ್, 4, ಉಸಿರು ತೆಗೆದುಕೊಳ್ಳುವ. 5, ಬ್ರೀದ್ ಇನ್, 6, ಬ್ರೀದ್ ಇನ್, 7, ಬ್ರೀದ್ ಇನ್, 8, ಇನ್, 9 ತಗೊಳ್ಳುವ. 10, 11, 12, 13 ಉಸಿರು ತಗೊಳ್ಳುವ. ಹಾಗೆ 14, 15, 16 ಪೂರಕ, 17 ಪೂರಕ, 18 ಪೂರಕ, 19 ಪೂರಕ, 20 ಪೂರಕ, 21. ಕಣ್ಣು ಮುಚ್ಚಿಕೊಂಡೇ ಇರಲಿ. ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸುವ. ಎಡಕಾಲನ್ನು ಪಕ್ಕಕ್ಕೆ ಸರಿಸಿ, ಭುಜಗಳನ್ನು ಸಡಿಲಗೊಳಿಸಿ, ಹಾಗೆ ತಲೆಯನ್ನು ಮುಂದಕ್ಕೆ ಬಾಗಿಸಿ ಗಮನಿಸೋಣ. 21 ಗಣಪತಿ ನಮಸ್ಕಾರಗಳು ನನ್ನ ಶರೀರದಲ್ಲಿ ಉಂಟು ಮಾಡಿದ ಪರಿಣಾಮಗಳನ್ನು ಸೂಕ್ಷ್ಮವಾಗಿ ಅಂತರಂಗ ದೃಷ್ಟಿ ನನ್ನ ಶರೀರದ ಒಳಭಾಗವನ್ನು ಗಮನಿಸುತ್ತಿದ್ದೇನೆ. ಮಾನಸಿಕವಾಗಿ ಇಡೀ ಶರೀರದಲ್ಲಿ ತರಂಗಗಳು, ಎದೆಗೂಡಿನಲ್ಲಿ ಹೃದಯ ಉಂಟು ಮಾಡುತ್ತಿರುವ ಶಬ್ದವನ್ನು ನಾನೇ ಅನುಭವಿಸುತ್ತಿದ್ದೇನೆ. ಶರೀರ ಉಷ್ಣತೆಯನ್ನು ಹೆಚ್ಚಿಸಿಕೊಂಡು ಬೆವರ ಹನಿಗಳನ್ನು ಉತ್ಪತ್ತಿ ಮಾಡುತ್ತಿದೆ. ಶರೀರದ ಚಕ್ರಗಳು ಮೂಲಾಧಾರದಿಂದ ಸಹಸ್ರಾರದವರೆಗೆ ಎಲ್ಲವೂ ಉದ್ದೀಪನಗೊಂಡು ಶರೀರದಲ್ಲಿ ಹೆಚ್ಚು ಹೆಚ್ಚು ಶಕ್ತಿ ಉತ್ಪತ್ತಿಗೊಂಡು ಶರೀರಕ್ಕೆ ವ್ಯಾಪಿಸಿಕೊಳ್ಳುತ್ತಿದೆ. 2 ಕಾಲುಗಳನ್ನು ಗಮನಿಸುತ್ತೇನೆ. ಆಧಾರ ಸ್ತಂಭಗಳು, ಅಲ್ಲಿ ಉಂಟಾಗುವಂತಹ ತರಂಗಗಳು, ಮಂಡಿಚಿಪ್ಪು, ತೊಡೆಗಳು ಗಮನಿಸುತ್ತೇನೆ. ಸ್ಥೂಲ ಶರೀರ ಮತ್ತು ಅದರ ಆವರಣದಲ್ಲಿ ಸೂಕ್ಷ್ಮ ಶರೀರ, ಅಲ್ಲಿ ಉಂಟಾದಂತಹ ಕಾಂತೀಯ ವಲಯ, 21 ಬಾರಿ ಕುಳಿತುಕೊಳ್ಳೋದು ನಿಂತುಕೊಳ್ಳೋದು ಉಂಟಾದ ಆ ಮ್ಯಾಗ್ನೆಟಿಕ್ ಫೀಲ್ಡ್. ಅದರ ಹೊರಭಾಗದಲ್ಲಿ ಪ್ರಭಾಮಂಡಲ ಗಮನಿಸೋಣ. ನಿರಂತರ ಸಾಧಕರಿಗೆ ಇರುವಂತಹ ಪ್ರಭಾಮಂಡಲ ಸಮೃದ್ಧವಾಗಿದೆ, ಆರೋಗ್ಯಪೂರ್ಣವಾಗಿದೆ. ನಿತ್ಯ ಸಾಧನೆ ಇದನ್ನು ಇನ್ನಷ್ಟು ಚೈತನ್ಯಗೊಳಿಸುತ್ತಿದೆ. ಉಸಿರಾಟ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಒಂದು ದೀರ್ಘ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ, ಹೊರಕ್ಕೆ ಬಿಡುವ. ನಿಧಾನವಾಗಿ ಕಣ್ಣನ್ನು ಬಿಡಿಸಿಕೊಳ್ಳುತ್ತಾ 2 ಕೈಯನ್ನು ಮುಂದಕ್ಕೆ ಚಾಚಿಕೊಳ್ಳುವ. ಬಲಭಾಗದಿಂದ ಮುಂದಕ್ಕೆ ತಿರುಗಿಕೊಳ್ಳುವ, ಟಿವಿಯ ಕಡೆಗೆ ಮುಖ ಮಾಡುವ. ಇನ್ನೊಮ್ಮೆ ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುತ್ತಾ 5 ಹಂತದಲ್ಲಿ ಕೂತ್ಕೊಳ್ಳುವ. ಬ್ರೀದ್ ಇನ್, ಕಮ್ ಡೌನ್, 1 2 3. ಕೈಗಳು ಅಕ್ಕಪಕ್ಕ. 4ಗೆ ಕಾಲು ಮುಂದೆ, 5ಗೆ ಪೃಷ್ಠ ನೆಲಕ್ಕೆ. ರಿಲ್ಯಾಕ್ಸ್. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. 2 ಕೈಯನ್ನು ಶರೀರದ ಹಿಂದಕ್ಕೆ ಆಧರಿಸುವ. 2 ಪಾದ ಮಧ್ಯೆ ಅಂತರ ಇರಲಿ. 2 ಪಾದ ಚಾಲಿಸುತ್ತಿರಲಿ. ದೃಷ್ಟಿ ಮೇಲ್ಚಾವಡಿ ಕಡೆಗೆ. ವಿಶ್ರಾಂತಿ. ಎಸ್, ಹರಿ ಓಂ ಬಂಧುಗಳೇ. ಸುಖಾಸನಕ್ಕೆ ಬರೋಣ. ಸುಖಾಸನ 2 ಕಾಲುಗಳನ್ನು ಮಡಚಿ ಕೂತ್ಕೊಳ್ಳುವ. ಟಿವಿಯ ಮುಂಭಾಗಕ್ಕೆ ಬರೋಣ. ಹರಿ ಓಂ ಬಂಧುಗಳೇ. ಸುಮಾರು 20 ದಿನದ ನಿರಂತರ ಅಭ್ಯಾಸ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬಂದು ಅಭ್ಯಾಸವನ್ನು ಮಾಡಿದ್ದೀರಿ ಬಂಧುಗಳೇ. ಯೋಗ ಅಂದರೆ ಇಟ್ಸ್ ಎ ಲೈಫ್ ಸ್ಟೈಲು, ಜೀವನ ಶೈಲಿ. ನಾವು ಯೋಗ 21 ದಿವಸ ಕಲಿತ ಕೂಡಲೇ ಕಂಪ್ಲೀಟ್ ಆಗೋದಿಲ್ಲ. ಅದು ಬರೀ ಕಣ್ಣಿನಲ್ಲಿ ಒಮ್ಮೆ ನೋಡಿದಾಗ ಮಾತ್ರ ಅನ್ನಿಸ್ತದೆ. ಸಾಮಾನ್ಯವಾಗಿ ಸ್ಪರ್ಶ ಅಂಥೇಳಿ ಹೆಸರು ಹೇಳ್ತೀವಿ ನಮ್ಮ ಅದಕ್ಕೆ. ಆದರೆ ಪ್ರವೇಶ ಅಂದರೆ ಇನ್ನೂ ನಿಧಾನವಾಗಿ ನೀವು ಇನ್ನೂ ಅಭ್ಯಾಸ ಮಾಡ್ತಾ ಹೋಗಬೇಕು. ನಮ್ಮ ಸಮಿತಿ ಸುಮಾರು 41 ವರ್ಷದಿಂದ ಈ ಸೇವೆಯನ್ನು ನಿರಂತರವಾಗಿ ಉಚಿತವಾಗಿ ಎಲ್ಲ ದೇವಸ್ಥಾನಗಳಲ್ಲಿ, ಯುವಕ ಮಂಡಲಗಳಲ್ಲಿ, ಮಂದಿರಗಳಲ್ಲಿ, ಹಾಲ್ಗಳಲ್ಲೆಲ್ಲ ಉಚಿತವಾಗಿ ಎಲ್ಲರಿಗೂ ಕೊಡ್ತಾ ಇದೆ.
ಮಂಗಳೂರಿನಲ್ಲೂ 12 ವರ್ಷದಿಂದ ಇದನ್ನು ನಿರಂತರವಾಗಿ ಸೇವೆ ಮುಖದಲ್ಲಿ ಸೇವಾ ರೂಪದಲ್ಲಿ ಮುಂದುವರಿಸಿಕೊಂಡು ಸುಮಾರು 200 ಸಮೀಪ ಶಾಖೆಗಳು ಇದೆ. ಎಲ್ಲ ಕಡೆಯಲ್ಲೂ ನಿರಂತರವಾಗಿ ನಿತ್ಯ ಸಮರ್ಪಣಾ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕರೆಲ್ಲ. ಬಂಧುಗಳೇ, ಇಲ್ಲಿ ಬಹಳಷ್ಟು ಮುಖ್ಯ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯೋಗಕ್ಕೆ ಸ್ಪರ್ಶಕ್ಕೆ ಬಂದಿದ್ದೀರಿ, ನೀವು ಇದನ್ನು ಮುಂದುವರಿಸಲೇಬೇಕು. ಯಾಕೆ ಹೇಳಿ, ಯೋಗ ಅದು ಯಾವಾಗ ನಾವು ಮಾಡೋದನ್ನು ನಿಲ್ಲಿಸ್ತೇವೆ, ಆಮೇಲೆ ಅದು ನಿಮಗೊಂದಿಷ್ಟು ಅವಧಿಯ ನಂತರ ನಮಗೆ ರೋಗವ ತೊಂದರೆಯ ಬರುವುದು. ಆದ್ದರಿಂದ ಈ ನಿಲ್ಲಿಸೋದನ್ನು ಎಷ್ಟು ಮುಂದುವರಿಸ್ತೇವೆ ಅಷ್ಟು ನಮ್ಮ ರೋಗಗಳು ಪೋಸ್ಟ್ಪೋನ್ ಆಗ್ತಾ ಇರ್ತದೆ. ಆದರೆ ನಿಲ್ಲಿಸಿದರೆ ಪುನಃ ಅದು ಒಂದಷ್ಟು ಸಮಯದ ನಂತರ ವಾಪಸ್ ಬರ್ಬೋದು. ನಮ್ಮ ಈ ಶರೀರದ ಸ್ಥಿತಿ ಆಗಲಿ, ಮನಸ್ಸಿನ ಸ್ಥಿತಿ ಆಗಲಿ, ಅಥವಾ ನಮ್ಮ ನಡವಳಿಕೆ ಆಗಲಿ, ಇದರ ಮೇಲೆ ನಮ್ಮ ಆರೋಗ್ಯದ ಮೇಲೆ ಇದೆಲ್ಲ ಪ್ರಭಾವವನ್ನು ಉಂಟು ಮಾಡ್ತದೆ. ಆದ್ದರಿಂದ ಬಂಧುಗಳೇ, ನೀವು ಕಲಿತಂಥ ಉಸಿರಾಟ ಕ್ರಿಯೆಗಳು, ಗಣಪತಿ ನಮಸ್ಕಾರಗಳು, ಆಮೇಲೆ ಸೂರ್ಯ ನಮಸ್ಕಾರಗಳು, ವಿವಿಧ ಆಸನಗಳು, ಮಲಗಿಕೊಂಡು ಮಾಡಿದಂಥ ಕ್ರಿಯಾತ್ಮಕ ಅಭ್ಯಾಸಗಳು, ಇದು ಒಂದಲ್ಲ ಒಂದು ರೂಪದಲ್ಲಿ ನಿಮಗೆ ಲಾಭವನ್ನು ಉಂಟು ಮಾಡ್ತದೆ. ಬಟ್ ವೆನ್ ಯು ಗೋಯಿಂಗ್ ಟು ಸ್ಟಾಪ್, ನೀವು ಯಾವಾಗ ಅದನ್ನು ನಿಲ್ಲಿಸ್ತಾರ ಎಲ್ಲವೂ ನಿಂತು ಹೋಗ್ತದೆ. ಆದ್ದರಿಂದ ಬಂಧುಗಳೇ, ಇದು ನಿಮಗೆ ಸ್ಪರ್ಶ ಮಾತ್ರ ಆಗಿದೆ. ನಾಳೆಯಿಂದ ಸಂಕಲ್ಪ ಮಾಡಿ ಇದೇ ರೀತಿಯ ಅಭ್ಯಾಸದಲ್ಲಿ ಜೋಡಿಸಿಕೊಳ್ಳಿ. ನಮ್ಮ ಸಮಿತಿಯ ಮೂಲಕ ನಿರಂತರವಾಗಿ ಮೋರ್ ದೆನ್ 50 ನಂಬರ್ಸ್ ಆಫ್ ಝೂಮ್ ಆ್ಯಪಲ್ಲಿ ನಾವು ಎಲ್ಲರಿಗೂ ಉಚಿತವಾಗಿ ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ನಿಮಗೆ ಯೋಗ ಸಿಗ್ತದೆ ಅಲ್ಲಿ ಅದನ್ನು ನೀವು ಪಡೆದುಕೊಳ್ಳಿ, ಅದನ್ನು ಮುಂದುವರಿಸಿ. ಇನ್ನೂ ಪ್ರಾಣಾಯಾಮದ ನಂತರ ಇನ್ನೂ ಬುದ್ಧಿಶುದ್ಧಿ ಕ್ರಿಯೆ ಅಂತೇಳಿ ವಿಶೇಷವಾದ ಅಭ್ಯಾಸಗಳೆಲ್ಲ ಇದೆ ನಮ್ಮ ಸಮಿತಿ ಇದರಲ್ಲಿ. ನೀವು ಅದು ಎಲ್ಲಿ ಸಿಗ್ತದೆ ಅಲ್ಲಿ ನೋಡಿ, ಟಿ ವಿಯಲ್ಲಿಯೋ ಝೂಮಲ್ಲಿಯೋ ಇನ್ನೊಂದು ಮತ್ತೊಂದು ಕಡೆ ಎಲ್ಲ ಗೊತ್ತಿಲ್ಲ, ದಟ್ ಈಸ್ ಯುವರ್ ಆಪ್ಷನ್. ನೀವು ಮಾಡಿ ನಿಮ್ಮ ಶರೀರದ ಆರೋಗ್ಯಕ್ಕೆ ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಗೆ ಖಂಡಿತ ಇದರಿಂದ ನೀವು ವಿಮುಖರಾಗಬೇಡಿ. ಜೋಡಿಸಿಕೊಳ್ಳಿ. ಒಂದಂತೂ ಬಹಳಷ್ಟು ಸ್ಪಷ್ಟವಾಗಿದೆ. ಈ ಸಲ ಕೋವಿಡ್ ಬಂದಾಗ ಯಾರೆಲ್ಲ ಇಂಟರ್ನಲ್ಲಿ ಬೇರೆ ತೊಂದರೆ ಸಮಸ್ಯೆ ಇದ್ದವರಿಗೆಲ್ಲ ಕೋವಿಡ್ ಅಟ್ಯಾಕ್ ಮಾಡಿದೆ. ಬಟ್ ನಾರ್ಮಲ್ ಇದ್ದವರಿಗೆ, ರೋಗ ನಿರೋಧಕ ಶಕ್ತಿ ಇದ್ದವರಿಗೆ ಏನೂ ಸಮಸ್ಯೆ ಇಲ್ಲ, ಬಂದಿದೆ ಹೋಗಿದೆ. ಬಟ್ ಒಳಗಡೆ ಈ ಬಿ ಪಿ, ಶುಗರು, ಅದು ಲಿವರು, ಮತ್ತೊಂದು ಇನ್ನೊಂದು ಯಾರ ಹತ್ರ ಕಾಯಿಲೆ ಇದೆ ಒಳಗೆ, ಅವರನ್ನು ಮಾತ್ರ ಬಿಡಲಿಲ್ಲ. ಅದರಿಂದ ಒಂದಂತೂ ಸ್ಪಷ್ಟ, ಮುಂದೆ 2ನೇ ಅಲೆಯ, 3ನೇ ಅಲೆಯ, 4ನೇ ಅಲೆಯ ಬರ್ಬೋದು. ಅದಕ್ಕೆ ನಾವು ನಮ್ಮ ಶರೀರವನ್ನು ಜಾಗೃತವಾಗಿ ಇಡುವುದು, ನಮ್ಮ ಕುಟುಂಬವನ್ನು ಜಾಗೃತ ಮಾಡಿರುವುದು ನಮ್ಮ ಧರ್ಮ ಅದು. ಸೊ ಅದಕ್ಕೋಸ್ಕರ ಬಂಧುಗಳೇ, ಬೆಳಗ್ಗಿನ ಅಭ್ಯಾಸದಿಂದ ರಾತ್ರಿನವರೆಗೆ ಏನು ಏಳುವ ಅಭ್ಯಾಸದಿಂದ ರಾತ್ರಿ ನಿದ್ದೆ ಮಾಡೋ ತನಕ ಏನು ನಮ್ಮ ಆ್ಯಕ್ಟಿವಿಟೀಸ್ ಇದೆ, ಆ್ಯಟಿಟ್ಯೂಡ್ ಇದೆ, ಅದು ನಮ್ಮ ಜೀವನದ ಮುಂದಿನ ಆರೋಗ್ಯವನ್ನು ನಿರ್ಧರಿಸ್ತದೆ. ಅದರಿಂದ ಯೋಗದ ಈ ಸಂಪರ್ಕಕ್ಕೆ ಬನ್ನಿ. ಯೋಗಮಯ ಜೀವನ ನಡೆಸುವ ಮತ್ತು ಆನಂದವಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗುವ ಈ ಜೀವನವನ್ನು, ಕರ್ಮ ಜೀವನದಲ್ಲಿ ಭಗವಂತ ನಮಗೊಂದಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನಾವು ವೃತ್ತಿ ಜೀವನ ಮಾಡಿಕೊಂಡು ನಮ್ಮ ಕುಟುಂಬವನ್ನು ನಿಭಾಯಿಸಿಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಕಲಿಸುವಂತಹ ಈ ಸಿಲೆಬಸ್, ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಅಂಗದ ಪಾಠಗಳು ನೀವು ಈಗಾಗಲೇ ಕೇಳಿದಿರಿ. ಅದನ್ನು ಯಾರು ತಲೆಯಲ್ಲಿ ಸ್ಥಾಪಿಸಿ ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ಗೆ ತರಬೇಕು. ಬರೀ ಅರ್ಥ ಮಾಡಿಕೊಂಡು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟುಬಿಟ್ರೆ ಹೋಯಿತು. ಸೊ ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ, ಕಾರ್ಯಾಚರಣೆ ಪ್ರಯತ್ನ ಮಾಡ್ತಾರೆ, 100% ಯು ವಿಲ್ ಗೆಟ್ ದ ರಿಸಲ್ಟ್. ಎಷ್ಟು ಜನರಿಗೆ ಎಷ್ಟೋ ಕಾಯಿಲೆಗಳು, ಬಹಳಷ್ಟು ಪೂರ್ವದಲ್ಲಿದ್ದಂಥ ಕಾಯಿಲೆಗಳು ಕೂಡ ನಿರ್ನಾಮ ಆಗಿದೆ. ಅದಕ್ಕೆ ನೀವು ಕುಡಿಯುವಂಥ ಬೆಳಗ್ಗಿನ ನೀರು ಉಷಾಪಾನ ಚಿಕಿತ್ಸೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೆಸರು. ರಾತ್ರಿ ಹಲ್ಲುಜ್ಜಿ ಮಲಗಿ ಬೆಳಿಗ್ಗೆ ಎದ್ದ ಕೂಡಲೇ 1/2 ಲೀಟರ್ ಉಗುರು ಬಿಸಿ ನೀರು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡಿ, ತಪ್ಪಿಸದಿರಿ. ಆನಂತರ ವಾಶ್ರೂಮಿಗೆ ಹೋಗಿ ಎಲ್ಲ ಹೊಟ್ಟೆಯನ್ನೆಲ್ಲ ಬರಿದು ಮಾಡಿ ಕ್ಲೀನ್ ಮಾಡಿ ಆಮೇಲೆ ಪುನಃ ಯೋಗಕ್ಕೆ ಸ್ಟಾರ್ಟ್ ಆಗೋ ಮುಂಚೆ ಪುನಃ ಒಂದು 1/2 ಲೀಟರ್ ನೀರು ಕುಡಿ. ಸೊ ಕನಿಷ್ಠ 1 ಲೀಟರ್ ಬೆಳಿಗ್ಗಿದ್ದು ಡಿಟಾಕ್ಸಿಫಿಕೇಷನಿಗೆ, ಶುದ್ಧೀಕರಣಕ್ಕೆ. ಆಮೇಲೆ ಇಡೀ ದಿವಸ ನೀವು 60 kg ಇದ್ದರೆ 3 ಲೀಟರ್ ನೀರು, ನೀವು 80 kg ಇದ್ದರೆ 4 ಲೀಟರ್ ನೀರು, ನೀವು 100 kg ಇದ್ದರೆ 5 ಲೀಟರ್ನಷ್ಟು ನೀರನ್ನು, ಅಂದಾಜು ನೀರನ್ನು ಘನ ಆಹಾರದ ಮಧ್ಯೆ ಅಲ್ವಾ, ಘನ ಆಹಾರ ಬಿಟ್ಟು 1 ಗಂಟೆ ಆ ಕಡೆ ಈ ಕಡೆಗೆ ಮಾಡಿ ಕುಡಿಯುವುದನ್ನು ಪ್ರಾಕ್ಟೀಸ್ ಮಾಡಿ. ಇದು ಬಹಳಷ್ಟು ಶರೀರಕ್ಕೆ ಅವಶ್ಯಕತೆ ಇದೆ. ಆಮೇಲೆ ಆಹಾರವನ್ನು 3 ಸಲ ತಕ್ಕೊಳ್ಳಿ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಅದರ ಮಧ್ಯೆ ಏನಾದರೂ ತಿನ್ನೋದಾದರೂ ಕೂಡ ಬೇಡದ್ದು. ಆ 4 ಬಿಳಿ ವಿಷಯಗಳುಂಟಲ್ಲ, ದಯವಿಟ್ಟು ತಗೋಬೇಡಿ. ಅದು ಯಾವುದೆಲ್ಲ ಗೊತ್ತು ನಿಮಗೆ, ಸಕ್ಕರೆ, ಮೈದಾ, ಹಾಲು, ಉಪ್ಪು, ಸಾಲ್ಟು. ಸೊ ಇದನ್ನು ಅತಿಯಾಗಿ ತೆಗೆದುಕೊಳ್ಬೇಡಿ. ಆಹಾರದಲ್ಲಿ ಸಾತ್ವಿಕತೆ ಇರಲಿ. ಅತಿಯಾದ ಹುಳಿ, ಅತಿಯಾದ ಸಿಹಿ, ಅತಿಯಾದ ಖಾರ ನಿಮ್ಮ ಶರೀರವನ್ನು ಹಾಳು ಮಾಡ್ತದೆ, ನಿಮ್ಗೆ ಗೊತ್ತು.
ಸೊ ಅದನ್ನು ಹಿತಮಿತವಾಗಿ ಬಳಸಿ. ಎಣ್ಣೆಯಲ್ಲಿ ಮುಳುಗಿ ಈಜಾಡುತ್ತಿರುವಂತಹ ಯಾವುದೇ ತಿಂಡಿಗಳು ನಮ್ಮ ಆರೋಗ್ಯಕ್ಕೆ ಸೂಕ್ತ ಅಲ್ಲ. ಅದು ನಮ್ಮನ್ನು ರೋಗದತ್ತ ಕೊಂಡೊಯ್ಯುತ್ತದೆ, ನೆನಪಿಟ್ಟುಕೊಳ್ಳಿ. ಅದನ್ನೇ ಅಭ್ಯಾಸ ಮಾಡಿ. ಎಣ್ಣೆ ತಿಂಡಿಯನ್ನು ತಿನ್ನುವುದು, ಅಂಗಡಿ ಬದಿಯಲ್ಲಿದ್ದದ್ದನ್ನು ತಿನ್ನೋದು, ಮತ್ತು ಅದೆಲ್ಲ ಕೆಂಪು ಕಪ್ಪಿದೆಲ್ಲ ಡ್ರಿಂಕ್ಸ್ ಇದೆ ನೋಡಿ, ನಿಮಗೆ ಎಲ್ಲ ಅಂಗಡಿಯಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಅದರ ಬದಲಿಗೆ ಎಳ್ನೀರು ಕುಡೀರಿ, ತುಂಬ ಒಳ್ಳೆಯದು ಶರೀರಕ್ಕೆ. ಯಾವುದು ಬಣ್ಣ ಬಣ್ಣದ್ದು ಇದೆಲ್ಲ ಏನು ಕೋಲ್ಡ್ಗಳೆಲ್ಲ ನೀವು ತಗೊಳ್ತೀರಿ, ಅದೆಲ್ಲ ಶರೀರಕ್ಕೆ ಹಾಳು ಮಾಡ್ತದೆ. ಅದರಿಂದ ಅತಿ ಬಿಸಿಯೂ ಕೂಡ ನಿಷಿದ್ಧ, ಮತ್ತು ಅತಿ ಕೋಲ್ಡು ಫ್ರೀಸರಲ್ಲಿ ಇಟ್ಟದನ್ನು ಕೂಡ ತಿನ್ನಬೇಡಿ, ಅದು ಶರೀರಕ್ಕೆ ತೊಂದರೆ ಕೊಡ್ತದೆ. ಅದರಿಂದ ಇದೆಲ್ಲ ಒಂದಷ್ಟು ನಿಯಮಾವಳಿಗಳು ನಮ್ಮ ಜೀವನದಲ್ಲಿ ಇದ್ದಾಗ ಮಾತ್ರ ಅದ್ಭುತವಾದ ರಿಸಲ್ಟ್ ಬರ್ತದೆ. ಅದರಿಂದ ಪತಂಜಲಿ ಮಹಾಮುನಿಯವರು ಹೇಳಿದಂತೆ, ನಿಮಗೆ ಯೋಗದ ಪ್ರಾಪ್ತಿ ಬೇಕೇ, ಯಮ ನಿಯಮ ಇದು ಎರಡನ್ನು ಮರಿಬೇಡಿ. ಯಮ ಅಂದರೆ ಏನು? ನಾನು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳೋದಕ್ಕೆ ಸೂತ್ರಗಳು. ಹೇಗೆ ಬದುಕಬೇಕು? ಹಿಂಸೆ ಮಾಡಬಾರದು, ಅಹಿಂಸಾತ್ಮಕವಾಗಿರಬೇಕು, ಸತ್ಯವನ್ನೇ ಹೇಳಬೇಕು. ಬಾಯಿಯಲ್ಲಿ ಸುಳ್ಳು ಹೇಳಿದ ಕೂಡಲೇ ನಮ್ಮ ಶರೀರದ ಜೀವಕೋಶಗಳೆಲ್ಲ ಫೈಟ್ ಮಾಡಲಿಕ್ಕೆ ಶುರುವಾಗ್ತದೆ. ಅಯ್ಯೋ, ಇವರು ಸುಳ್ಳು ಹೇಳ್ತಾ ಇದ್ದಾರಲ್ವ ಅಂತ ಜೀವಕೋಶಗಳಿಗೆ ಗೊತ್ತಾಗಿ ಬಿಡ್ತದೆ, ಕುಬ್ಜವಾಗಿ ಬಿಡ್ತದೆ. ಅದರಿಂದ ಸುಳ್ಳು ಹೇಳುವುದನ್ನು ಪ್ರಾಕ್ಟೀಸ್ ಮಾಡಬೇಡಿ, ಸತ್ಯವನ್ನೇ ಹೇಳಿ. ಆಸ್ಥೇಯ, ಇನ್ನೊಬ್ಬರ ವಸ್ತುಗಳನ್ನು, ಇನ್ನೊಬ್ಬರ ಲೌಕಿಕ ವಿಷಯಗಳತ್ತ ನೀವು ಗಮನ ಹರಿಸಬೇಡಿ. ದೇವರು ನಮಗೇನು ಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ಇನ್ನೊಬ್ಬರ ವಸ್ತುಗಳ ಮೇಲೆ ಆಸೆ ಇಲ್ಲ. ಆಸೆ ಮಾಡಿದ ಕೂಡಲೇ ನಾವು ಕದ್ದಾಗೆ ಆಗ್ತದೆ. ಅದರಿಂದ ಸ್ಥೇಯ ಜೀವನ ಬೇಡ, ಅಸ್ಥೇಯ. ನೆಕ್ಸ್ಟ್ ಯಾವುದು? ಬ್ರಹ್ಮಚರ್ಯ. ನನ್ನ 5 ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಬಾಹ್ಯ ಪ್ರಪಂಚಕ್ಕೆ ಕನೆಕ್ಟ್ ಆಗಿ ಉಂಟು. ಅದನ್ನು ಎಷ್ಟು ಕನೆಕ್ಟ್ ಮಾಡಬೇಕು, ಎಷ್ಟು ನೋಡ್ಕೋಬೇಕು, ಎಷ್ಟು ಅದಕ್ಕೆ ಅವಕಾಶ ಕೊಡಬೇಕು, ಅಷ್ಟೇ ನಮ್ಮ ಮನಸ್ಸು ಅಂತ ಹೇಳುವಂಥ ಏನು ಅದು ಆ ಸಾರಥಿ, ಅದನ್ನು ನಿಗ್ರಹಿಸಬೇಕು. ದಟ್ ಈಸ್ ಬ್ರಹ್ಮಚರ್ಯ. ಅದರಿಂದ ಕೊನೆಯದು ಯಾವುದು? ಪರಿಗ್ರಹ ಇಲ್ಲದ ಜೀವನ. ಬೇಡದ ಕೆಲಸಗಳಿಗೆ ಟೈಮ್ ವೇಸ್ಟ್ ಮಾಡೋದು, ಏನು ನಮಗೆ ಸಂಬಂಧಪಡದ ವಿಷಯವನ್ನು ಮಾತನಾಡೋದು, ಅಥವಾ ವಸ್ತುಗಳನ್ನು ಸಂಗ್ರಹ ಮಾಡೋದು, ಇದು ಏನನ್ನು ಸೂಚಿಸ್ತದೆ? ನಮ್ಮ ಒಂದು ಕೃಪಣತೆಯನ್ನು ಸೂಚಿಸ್ತದೆ. ಕೆಲವು ಮನೆಯಲ್ಲೆಲ್ಲ ಗೊತ್ತಿರ್ಬೋದು, ಯಾರಾದರೂ ಕೆಲಸಕ್ಕೆ ಬಂದರೆ ವಾಪಸ್ ಹೋಗೋ ಏನಾದರೂ ಇಟ್ಕೊಂಡು ಹೋಗ್ತಾರೆ ಅವರು. ಸೊ ಕಳ್ಳತನ ಅದನ್ನು, ಅಥವಾ ಆ ರೀತಿ ಒಂದು ಅಪೇಕ್ಷೆಯನ್ನು ಮಾಡೋದು ಬೇಡ. ಸೊ ಪರಿಗ್ರಹ ಇಲ್ಲದ ಅಪರಿಗ್ರಹ ಜೀವನ. ಇನ್ನು ನೆಕ್ಸ್ಟು ಈ 5 ಪಾಠಗಳನ್ನು ಯಾರು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಧಾರಣ ಮಾಡ್ತಾರೋ ಅವರು ಸಮಾಜಮುಖಿಗಳು. ಅವರಿಂದ ಸಮಾಜಕ್ಕೆ ಏನೂ ಹಾನಿಯಾಗುವುದಿಲ್ಲ. ಅದಕ್ಕೆ ಪತಂಜಲಿ ಮಹಾಮುನಿಯವರು ಹೇಳಿದ್ದಾರೆ, ನೀನು ಸಂಘಜೀವಿ. ಅದಕ್ಕೆ ನಿನಗೆ ಯೋಗದ ಪ್ರಾಪ್ತಿ ಬೇಕೋ, ಶುರುವಿಗೆ ಎಲ್ಲರ ಹತ್ರ ಸಹಬಾಳ್ವೆಯನ್ನು ಕಲಿ, ಯಾರಿಗೂ ತೊಂದರೆ ಆಗದಂತೆ ಬದುಕುವುದನ್ನು ಕಲಿ. ದಟ್ ಈಸ್ ಫಸ್ಟ್ ಸ್ಟೆಪ್ ಆಫ್ ಯೋಗ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಈಸ್ ಸ್ವಯಂ ಹೇಗಿರಬೇಕು? ಶೌಚ, ಸ್ನಾನ. ಹೊರಗಡೆ ಸ್ನಾನ, ಅಂಗಾಂಗಗಳಿಗೆ ಸ್ನಾನ. ಸೂರ್ಯ ನಮಸ್ಕಾರ ಅಥವಾ ಏನು ಕರ್ಮ ಜೀವನದಲ್ಲಿ ಕೆಲಸ ಮಾಡ್ತೇವೆ, ಅದು ನಮ್ಮ ಶರೀರದ ಕಲ್ಮಶಗಳನ್ನು, ಅಂಗಾಂಗಗಳ ಕಲ್ಮಶವನ್ನು ನಾಶ ಮಾಡುತ್ತದೆ. ಮನಸ್ಸಿನ ಒಳಗಿರುವಂತಹ ಮನಸ್ಸಿನ ಕಲ್ಮಶಗಳನ್ನು ಹೇಗೆ ಶುದ್ಧೀಕರಣಗೊಳಿಸುವುದು? ಸತ್ಸಂಗ, ಭಜನೆ, ಪ್ರಾರ್ಥನೆ, ಒಳ್ಳೆ ಕೆಲಸಗಳು, ದಾನ ಧರ್ಮಾದಿ ಧಾರ್ಮಿಕ ಕಾರ್ಯಗಳು, ಇವೆಲ್ಲ ಮನಸ್ಸನ್ನು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಅಲ್ಲಿ ಜೋಡಿಸುವಾಗೆ ಮಾಡಿದರೆ ಈ ಮನಸ್ಸು ಕೆಟ್ಟ ಕಡೆಗೆ ಹೋಗುವುದಿಲ್ಲ. ಅದಕ್ಕೋಸ್ಕರ ಹೇಳಿದ್ದಾರೆ ಪತಂಜಲಿ ಮಹಾಮುನಿಯವರು, ಶೌಚವನ್ನು ನಿರಂತರವಾಗಿಸು. ಆಮೇಲೆ ಸಂತೋಷವಾಗಿರು, ಇನ್ನೊಬ್ಬರಿಗೆ ಕಾಯಬೇಡ, ನೀನು ಸಂತೋಷವಾಗಿರು. ಆದ್ದರಿಂದ ಈ ಸಂತೋಷವಾಗಿರೋದು ಕೂಡ ನನ್ನ ಕಡೆಯಿಂದಲೇ ಆಗಬೇಕು, ಇನ್ನೊಬ್ಬರಿಗೆ ಕಾಯಲಿಕ್ಕಿಲ್ಲ. ಹಾಗೆ ತಪಸ್ಸು, ಥರ್ಡ್ ಈಸ್ ತಪಸ್ಸು. ತಪಸ್ಸು ಅಂದರೆ ಏನು ನನಗೆ ಜವಾಬ್ದಾರಿ ಬಂದಿದೆ ಈ ಕರ್ಮ ಜೀವನದಲ್ಲಿ, ಅದನ್ನು ಶ್ರದ್ಧೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವುದು ತಪಸ್ಸು. ಅದರಿಂದ ಕಿರಿಕಿರಿ ಕುರುಕುರು ಮಾಡಬಾರ್ದು. ಮನೆಯಲ್ಲಿ ಕೆಲಸ ಇರಲಿ ಅಥವಾ ಆಫೀಸ್ ಕೆಲಸದಲ್ಲಿ ಏನೇ ಇರಲಿ, ಶ್ರದ್ಧೆಯಿಂದ ಶರಣಾಗತಿಯಿಂದ ಮಾಡಿದಾಗ ತಪಸ್ಸು ಉಂಟಾಗುವುದು. ಸ್ವಾಧ್ಯಾಯ ನೆಕ್ಸ್ಟ್ ಇದು ಹೆಚ್ಚು ಹೆಚ್ಚು ಕಲಿ, ಎಲ್ಲೆಲ್ಲ ಅವಕಾಶ ಸಿಗ್ತದೆ ಅವಾಗೆಲ್ಲ ಕಲೀಲಿಕ್ಕೆ ಶುರು ಮಾಡು. ಸೊ ಈ ಕಲಿಯುವಿಕೆ ಏನು ಮಾಡ್ತದೆ? ನಿನ್ನನ್ನು ನಿತ್ಯ ಚೇತನ ಮಾಡ್ತದೆ, ನಿನ್ನನ್ನು ಬೋರ್ ಅಥವಾ ಡಲ್ ಆಗಿರಲಿಕ್ಕೆ ಬಿಡೋದಿಲ್ಲ. ಸೊ ದಟ್ ಈಸ್ ಸ್ವಾಧ್ಯಾಯ. ಆಮೇಲೆ ಕೊನೆಗೆ ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸು. ಯಾರು ಇದೆರಡನ್ನು ಮಾಡ್ತಾರೋ ಅವರಿಗೆ ಮಾತ್ರ ಮೂರನೇದು ಆಸನ ಮಾಡಲಿಕ್ಕೆ ಪ್ರವೇಶ. ಆಸನದಲ್ಲಿ ಯಾರು ಸ್ಥಿರಂ ಸುಖಮ ಆಸನ ಇರ್ತಾರೋ ಅವರಿಗೆ ಪ್ರಾಣಾಯಾಮ ಮಾಡಬಹುದು. ನೋಡಿ 4 ಆಯಿತು. ನಂತರದ್ದು ನಾವು ಮಾಡೋದಲ್ಲ, ಅದು ಆಗುವುದು. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಪ್ರತ್ಯಾಹಾರ ಪೂರ್ತಿ ನಮ್ಮ ಇಂದ್ರಿಯಗಳ ಮೇಲೆ ಹತೋಟಿ, ಪೂರ್ತಿ ನಾವು ಹೇಳಿದಾಗ ಕೇಳ್ತದೆ, ಅದು ಒಂದು ಚೂರು ನಮ್ಮಿಂದ ಬಿಟ್ಟು ಹೋಗೋದಿಲ್ಲ. ಆಮೇಲೆ ಧಾರಣೆ, ಅದನ್ನೇ ಪ್ರಾಕ್ಟೀಸ್ ಮಾಡೋದು. ಅದು ಒಂದು ಕ್ಷಣಕ್ಕೆ, ಒಂದು ದಿನಕ್ಕಲ್ಲ. ಕೆಲವರು ಉಪವಾಸ ಮಾಡ್ತಾರಲ್ಲ, ಹಾಗೆ ಸೋಮವಾರ ಮಾತ್ರ ನಾನು ಮೀನು ತಿನ್ನೋದಿಲ್ಲ, ಶುಕ್ರವಾರ ಮಾತ್ರ ಮೀನು ತಿನ್ನಲ್ಲ ಅಂತ ಒಂದು ಉಪವಾಸ ಮಾಡೋದು. ಹಾಗೆಲ್ಲ. ಈ ಧಾರಣೆ ಅಂದರೆ ಏನು ಮಾಡ್ತಾ ಇದ್ದೀಯಾ ಅದು ಸರಿ ಅಂತ ಅನಿಸಿದ ನಿಮಗೆ ಅದನ್ನು ನಿರಂತರವಾಗಿಸು. ಮತ್ತು ಧಾರಣೆ ಅದನ್ನು ನಿರಂತರವಾಗಿಸ್ತಾ ಧ್ಯಾನ, ಒಂದೇ ಕಡೆಗೆ ಏಕಾಗ್ರತೆಯಿಂದ ಇರು. ಮತ್ತು ಸಮಾಧಿ ಸ್ಥಿತಿ, ಮುಂದೆ ಎಲ್ಲಿದ್ದೀಯೋ
ಮುಂದೆ ಎಲ್ಲಿಗೆ ಹೋಗುತ್ತೆಯೋ ಅಂಥ ಆದಿ ಸ್ಥಿತಿ, ಭಗವಂತನಲ್ಲಿ ಐಕ್ಯ ಆಗುವಂಥ ಅದ್ಭುತ ಸ್ಥಿತಿ. ನಾವೆಲ್ಲ ಅದು ಅರ್ಥ ಆಗುತ್ತೆ ನಮಗೆ, ಹೇಗೆ ಎಲ್ಲ ಗಮನಕ್ಕೆ ಇಡ್ತೇವೆ, ಆದರೆ ನಿರ್ಲಿಪ್ತವಾಗಿರ್ತೀವಿ. ಅದಕ್ಕೆ ಆದಿ ಸ್ಥಿತಿ ಅಂತ ಹೇಳ್ತೀವಿ. ಹಾಗೆ ಸೊ ಇದಿಷ್ಟು ಪತಂಜಲಿ ಮಹಾಮುನಿಯವರು ಹೇಳಿದಂತಹ ತೀರನ್ನು ನಮ್ಮ ಈ ಏನು ಸಿಲೆಬಸ್ಸಲ್ಲಿ ಧಾರಣೆ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಮುಂದುವರಿಯೋಣ ಬಂಧುಗಳೇ. ಮುಂದಿನ ಯಾವ ಅವಕಾಶ ಸಿಕ್ಕಿದ್ರು ನೀವು ದಯವಿಟ್ಟು ಬಿಡಬೇಡಿ, ಸಾಧನೆಯನ್ನು ಮರೆಯದೆ ಮುಂದುವರಿಸುತ್ತಾ ಹೇಳುತ್ತಾ ಇವತ್ತಿನ ಬೌದ್ಧಿಕ ಅವಧಿ ಆ ಮಹಾತಾಯಿ ಭಾರತಾಂಬೆಯ ಚರಣಾರವಿಂದಕ್ಕೆ ಸಮರ್ಪಿಸುತ್ತಾ ಮುಂದೆ ಅಭ್ಯಾಸ ಏನು ಮಾಡುವ, ಮುಂದೆ ಸೂರ್ಯ ನಮಸ್ಕಾರ. ಸೊ ಸೂರ್ಯ ನಮಸ್ಕಾರಕ್ಕೆ ರೆಡಿಯಾಗಿದ್ದೀರಿ ನೀವು? ಎಸ್. ಸೊ ಒಂದು ಸಲ ಕೈಯನ್ನು ಜೋರಾಗಿ ತಿಕ್ಕಿಕೊಂಡು ಆ ಬಿಸಿ ಬಿಸಿ ಬಿಸಿಯನ್ನು ಮುಖದ ಭಾಗಗಳಿಗೆಲ್ಲ ಹಂಚಿಕೊಳ್ಳುವ, ಮುಖದ ಭಾಗಗಳು ಇರೋ ಭಾಗ ತಲೆಗೆಲ್ಲ ಕೈಗೆಲ್ಲ ಹಚ್ಚಿಕೊಳ್ಳುವ, ಬಿಸಿ 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 ಎರಡೂ ಕೈಯನ್ನು ಮೇಲೆ ಕೆತ್ತಿಕೊಳ್ಳುವ. ಹಾಗೆ ಕೈಯನ್ನು ಕೆಳಗೆ ಮಾಡದೆ ನೇರ 11 ಬರೆದಾಗಿರಬೇಕು ಕೈ, ಅಷ್ಟು ನೇರ. ಎಸ್. ಅಲ್ಲಿಂದ ಮೆಲ್ಲಗೆ ಎದ್ದು ನಿಲ್ಲುವ. ಹರ ಹರ ಮಹಾದೇವ್. 4 ಹೆಜ್ಜೆ ಮುಂದೆ, 4 ಹೆಜ್ಜೆ ಮುಂದೆ, 4 ಹೆಜ್ಜೆ ಹಿಂದೆ. ಹಾಗೆ ನಿಧಾನವಾಗಿ ಉಸಿರು ಬಿಡುತ್ತಾ ಕೈಗಳನ್ನು ಕೆಳಕ್ಕೆ ಇಳಿಸುವ. ಎಸ್. ಸೂರ್ಯ ನಮಸ್ಕಾರಕ್ಕೆ ಸಿದ್ಧರಾಗುವ. ಸೊ ಪಾದ ಒಟ್ಟಿಗೆ ನಿಮ್ಮ ದಿಕ್ಕು ಪೂರ್ವಕ್ಕೆ ದಿಕ್ಕಿದ್ರೆ ತುಂಬ ಚೆನ್ನಾಗಿರ್ತದೆ, ಫುಲ್ ಎನರ್ಜಿ ಇರ್ತದೆ. ಅದರ್ವೈಸ್ ದೇವರ ದಿಕ್ಕು, ದೇವರು ಯಾವ ಕಡೆಗಿದ್ದಾರೆ ಆ ಕಡೆಗೆ ಮುಖ ಮಾಡಿ, ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿದಂಥ ದೇವರು ಇರಲಿ ಅವರ ಕಡೆಗೆ ಮುಖ ಮಾಡಿ ನಮಸ್ಕಾರವನ್ನು ಮಾಡುವ. ಶುರುವಿಗೆ ನಮಸ್ಕಾರ, ಕಣ್ಣು ಮುಚ್ಚಿಕೊಳ್ಳುವ, ಮಂತ್ರ ಹೇಳುವ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಭೂಷಣ್ಣಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯಃ ಸದಾ ಸವಿತ್ರಮಂಡಲಮಧ್ಯವರ್ತೆ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪದೃತ ಶಂಖಚಕ್ರಃ. ಓಂ ಹ್ರಾಂ ಮಿತ್ರಾಯ ನಮಃ. ಓಂ ಹ್ರಾಂ ಮಿತ್ರಾಯ ನಮಃ. ಸಮಸ್ಥಿತಿ. ಅಕ್ಕ ನೀವು ಈ ಕಡೆ ತಿರುಗಿ, ನಿಮ್ಮ ಪೋಸ್ಚರ್ ಅವರಿಗೆ ಚೆನ್ನಾಗಿ ಕಾಣ್ತದೆ. ಸಮಸ್ಥಿತಿ ಆಯಿತು. ಇಲ್ಲಿಂದ 1 ಮೇಲೆ ಉರ್ದು ನಮಸ್ಕಾರ, ಹಾಗೆ ಮೇಲೆ ನಮಸ್ಕಾರ. ಉಸಿರು ಬಿಡುತ್ತಾ ಮುಂದಕ್ಕೆ ಬಾಗುವ, ಉತ್ಥಾನಾಸನ. ಅಲ್ಲಿಂದ 2 ಕಾಲಿನ ಮಂಡಿ ಮಡಚಿ ಎಡಕಾಲು ಹಿಂದಕ್ಕೆ, ಏಕಪಾದ ಪ್ರಸರಣಾಸನ. ಬಲ ತೊಡೆ ಮೀನಖಂಡಗಳು ಜಾಯಿಂಟ್ ಆಗಲಿ, ದೃಷ್ಟಿ ಮೇಲಕ್ಕೆ. ಅಲ್ಲಿಂದ ಉಸಿರು ತೆಗೆದುಕೊಂಡು ಉಸಿರು ಬಿಡುತ್ತಾ ಮುಂದಿದ್ದ ಪಾದವನ್ನು ಹಿಂದಕ್ಕೆ ಸೇರಿಸಿಕೊಳ್ಳುವ, ಅಧೋಮುಖ ಶ್ವಾನಾಸನ. ಅಲ್ಲಿಂದ ವಿಶ್ರಾಂತಿ, 2 ಕಾಲಿನ ಮಂಡಿ ನೆಲಕ್ಕೆ, ಹಗೂರ ವಿಶ್ರಾಂತಿ. ಅಲ್ಲಿಂದ ಒಳಗಿದ್ದ ಉಸಿರನ್ನು ಪೂರ್ತಿ ಹೊರಕ್ಕೆ ಖಾಲಿ ಮಾಡಿ ಹಣೆ ಮತ್ತು ಎದೆ ನೆಲಕ್ಕೆ, ಮೂಗು ಮತ್ತು ಸೊಂಟ ಮೇಲಕ್ಕೆ ಸ್ವಲ್ಪ ಎತ್ತಿಕೊಳ್ಳುವ. ಹಾಗೆ ಉಸಿರಾಟ ಇಲ್ಲ. ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಬಂದು ಮೇಲೆ ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಎಡಕಾಲು ಎಡಕೈಯ ಒಳಭಾಗದಲ್ಲಿ ಏಕಪಾದ ಪ್ರಸರಣಾಸನ. ಹಿಂದಿದ್ದ ಕಾಲು ಮುಂದೆ ಸೇರಿಸಿ ಉತ್ಥಾನಾಸನ. ಮೆಲ್ಲ ಅಲ್ಲಿಂದಲೇ ಮೇಲಕ್ಕೆ ಬರುವ, ಪಕ್ಕದಿಂದ ಮೇಲ್ಗಡೆ ಊರ್ಧ್ವನಮನಾಸನ. ಅಲ್ಲಿಂದ ಸಮಸ್ಥಿತಿ, ನಮಸ್ಕಾರ ಸ್ಥಿತಿ. ಓಂ ಹ್ರೀಂ ರವಯೇ ನಮಃ. ಓಂ ಹ್ರೀಂ ರವಯೇ ನಮಃ. ಸಮಸ್ಥಿತಿ. 1 2 3 ಬಲಕಾಲು, 4 5 ವಿಶ್ರಾಂತಿ, 6 ಮುಂದೆ ಬಂದ ಮೇಲೆ 7 8 ಬಲಕಾಲು ಮುಂದಕ್ಕಿಡುವ, 9 10 11 ಮೇಲಕ್ಕೆ. ಸಮಸ್ಥಿತಿ, ನಮಸ್ಕಾರ ಸ್ಥಿತಿ. ಎಸ್. ಓಂ ಕೊನೆಯ ಮಂತ್ರ ಹೇಳುವ. ಇವತ್ತು 3 ಸಾಕು. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಸಮಸ್ಥಿತಿ. 1 ಮೇಲಕ್ಕೆ, 2 ಕೆಳಕ್ಕೆ, 3 ಎಡಕಾಲು, 4 ಮುಂದಿದ್ದ ಕಾಲು ಹಿಂದಕ್ಕೆ ಸೇರಿಸುವುದು, 5 ವಿಶ್ರಾಂತಿ, 6 ಎಲ್ಲ ಉಸಿರು ಖಾಲಿ ಮಾಡಿ ಹಣೆ ಎದೆ ನೆಲಕ್ಕೆ, ಮೂಗು ಸೊಂಟ ಮೇಲಕ್ಕೆ. ಉಸಿರು ತೆಗೆದುಕೊಂಡು ಮುಂದೆ ಬಂದ ಮೇಲೆ 7 8 ಎಡಕಾಲು ಮುಂದಕ್ಕಿಡುವ, 9 10 11 ಮೇಲಕ್ಕೆ. ಮಧ್ಯದಲ್ಲಿ ಸಮಸ್ಥಿತಿ, ನಮಸ್ಕಾರ ಸ್ಥಿತಿ. ಎಸ್. ಅಲ್ಲಿಂದ ಫಲಶ್ರುತಿ ಮಂತ್ರ ಹೇಳುವ. ಆದಿತ್ಯಸ್ಯ ನಮಸ್ಕಾರಾನ್ ಹೇ ಕುರ್ವಂತಿ ದಿನೇ ದಿನೇ
ಆಯುರ್ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ಶಾಂತಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಬಲಭಾಗದಿಂದ ಪ್ರದಕ್ಷಿಣೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಸೂರ್ಯದೇವನಿಗೆ ನಮನ ಮಾಡಿದ ಮೇಲೆ ಭೂಮಿ ತಾಯಿಗೆ ನಮನ ಮಾಡುವ ಕ್ರಮ. ಸಮುದ್ರವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ. ಪಾದಸ್ಪರ್ಶಂ ಕ್ಷಮಸ್ವಮೆ. ಬೆಡ್ಶೀಟಿಂದ ಹೊರಕ್ಕೆ ಬಂದು ಬಲಕಾಲು ಹೊರಗೆ ಇಟ್ಟು ಹೊರಕ್ಕೆ ಬಂದು ಕೈ ಕತ್ತರಿ ಆಕಾರ ಮಾಡಿ ದೇವಿಗೆ ಭೂಮಿ ದೇವಿಗೆ ವಂದನೆಯನ್ನು ಮಾಡುವ. ಕಣ್ಣಿಗೆ ಒತ್ತಿಕೊಳ್ಳುವ. ಕತ್ತರಿ, ಕೈ ಕತ್ತರಿ ಕಣ್ಣಿಗೆ ಒತ್ತಿಕೊಳ್ಳುವ. ಹಾಗೆ ಮೇಲಕ್ಕೆ ಬರುವ. ಇಲ್ಲಿಗೆ ಬರುವ. ಈಗ ನಿಂತಲ್ಲಿ ಓಟ ಮಾಡಲಿಕ್ಕಿದೆ. ಅಣ್ಣ ಮತ್ತು ಅಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾರೆ, ಅವರು ತೋರಿಸ್ತಾರೆ ನಿಮಗೆ. ಈಗ ನೀವು ಮಾಡಬೇಡಿ, ನೀವು ರಿಲ್ಯಾಕ್ಸ್ ಆಗಿರಿ. ಸೂರ್ಯ ನಮಸ್ಕಾರ ಆಯ್ತಲ್ವಾ, ರಿಲ್ಯಾಕ್ಸ್ ಆಗಿರಿ, ನೋಡ್ತಾ ಇರಿ. ನೋಡಿ, ಈಗ ಅಣ್ಣ ಮಾಡ್ತಾರೆ, ಅಕ್ಕನೂ ಮಾಡ್ತಾರೆ. ವ್ಯತ್ಯಾಸ ಇದೆ ಇಬ್ಬರು ಮಾಡೋದರಲ್ಲಿ ಕೂಡ. ನಿಂತಲ್ಲಿ ಓಟ ಅಂದರೆ ಶುರುವಿಗೆ ನಿಂತಲ್ಲೇ ಓಟ ಮಾಡೋದು. ಪಾದದ ಹಿಮ್ಮಡಿಯನ್ನು ಪೃಷ್ಠಕ್ಕೆ ತಾಗಿಸುವುದು, ಆಮೇಲೆ ಬಂಡಿಯನ್ನು ಮೇಲೆ ಕೆತ್ತುವುದು, ಆಮೇಲೆ 2 ಕಾಲು ಪಕ್ಕಕ್ಕೆ ಸರಿಸುವುದು, ಮತ್ತು ಭರತನಾಟ್ಯ ಕೊನೆಗೆ. ಈ 3 ಸ್ಟೆಪ್ಪನ್ನು ಅಣ್ಣ ಮಾಡಿ ತೋರಿಸ್ತಾರೆ. ಇದು ಮಾಡುವಾಗ ಅಣ್ಣಂದಿರು ಕೈಯನ್ನು ಹೀಗೆ ಮಾಡ್ತಾರೆ. ಬಟ್ ಅಮ್ಮಂದಿರು ಅಕ್ಕಂದಿರಲ್ಲಿ ಏನು ಮಾಡ್ತಾರೆ, ನಿಮ್ಮ ಎದೆಗೂಡಿನ ಕೊನೆಯ ರಿಬ್ ಇದೆ ನೋಡಿ, ಅದಕ್ಕೆ ಇದನ್ನು ಮುಷ್ಟಿ ಆದಿಮುದ್ರೆ ಇಟ್ಟು ಇಲ್ಲಿ ಟೈಟ್ ಇಡಬೇಕು. ಶೇಕ್ ಆಗದ ಹಾಗೆ ಟೈಟ್ ಇಟ್ಕೋಬೇಕು ನೀವು ಇಲ್ಲಿ. ಬಟ್ ಅಣ್ಣಂದಿರು ಏನು ಮಾಡ್ತಾರೆ, ಆರಾಮದಲ್ಲಿ ಕೈಯನ್ನು ಹೀಗೆ ಎಲ್ಲ ಮಾಡ್ತಾರೆ. ಫಸ್ಟಿಗೆ ಇಬ್ಬರೂ ಮಾಡ್ತಾರೆ ನೋಡಿ. ನೀವು ನೋಡೋದು ಮಾತ್ರ, ನೀವು ಮಾಡಲಿಕ್ಕಿಲ್ಲ. ನೋಡಿ, ಸ್ವಲ್ಪ ಮಂಡಿಯನ್ನು ಬಗ್ಗಿಸಿ ರೆಡಿ ಆಗುವ. ಸಿದ್ಧ ಕುರು ಸ್ಟಾರ್ಟ್. ಈ ಕಡೆ ತಿರುಗಿ ಅಕ್ಕ, ನೀವು ಅಕ್ಕ ಹಾಗೆ. ನೋಡಿ, ಟಕ್ ಟಕ ಟಕ್ ಟಕ ಟಕ್ ಟಕ ಟಕ್ ಟಕ ಟಕ್ ಟಕ 1 2 1 2 1 2 1 2. ಈಗ ಮಂಡಿ ಎತ್ತುವುದು. ಮಂಡಿ ನೋಡಿ, ಟಕ್ ಟಕ. ಅಕ್ಕ ಹೇಗೆ ಮಾಡ್ತಾರೆ ನೋಡಿ, ಕೈ ಬಿಡಲಿಕ್ಕಿಲ್ಲ ಅಕ್ಕ. ಹಾಗೆ ಟಕ್ ಟಕ 1 2 1 2 1 2 1 2. ನೆಕ್ಸ್ಟು ಪಾದ ಹೊರಕ್ಕೆ. ಹಾಗೆ ಪಾದ ಹೊರಕ್ಕೆ ಟಕ್ ಟಕ ಟಕ್ ಟಕ ಟಕ್ ಟಕ 1 2 1 2 1 2 1 2 1. ಆಮೇಲೆ ಕೊನೆಗೆ ಭರತನಾಟ್ಯ ಮಧ್ಯ. ಹೇಗೆ ಮಾಡಿ ನೋಡಿ, ಹಾಗೆ ಮಧ್ಯ. ಹಾಗೆ ಟಕ್ ಟಕ ಟಕ್ ಟಕ ಟಕ್ ಟಕ 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 ಟಕ್ ಟಕ ಟಕ್ ಟಕ ಟಕ್ ಟಕ ರನ್. ಮುಂದಕ್ಕೆ ಸ್ವಲ್ಪ ಓಡೋದು, ಹಿಂದಕ್ಕೆ ಬರೋದು, ಮುಂದಕ್ಕೆ ಹಿಂದಕ್ಕೆ, ಮತ್ತು ಕಾಲು ಅಗಲ. ಒಮ್ಮೆಲೆ ಮೂಗಿನಿಂದ ಉಸಿ ತೆಗೆದುಕೊಂಡು ಬಾಯಿ ಚೂಪ್ ಮಾಡಿ ಹೊರಕ್ಕೆ ಬಿಡೋದು. ದೌತಿ ಅಂತ ಹೆಸರು ಅದಕ್ಕೆ. ಮಾಡಿ ಈ ರೀತಿ ಮಾಡೋದು. ಇದನ್ನು ಈಗ ಇವರು ಮಾಡಿ ತೋರಿಸ್ತಾರಲ್ಲ. ಈಗ ನಿಮ್ಮೊಟ್ಟಿಗೆ ರೆಡಿ ಇದ್ದಾರೆ ಮಾಡಲಿಕ್ಕೆ. ಯು ಆರ್ ರೆಡಿ ವಿಲ್ ಸ್ಟಾರ್ಟ್ ನಾವು. ಇನ್ನೊಮ್ಮೆ ಕೈ ಹಿಡ್ಕೊಳ್ಳಿ ಅಕ್ಕ, ಕೈ ಹಿಡ್ಕೊಳ್ಳಿ. ಹಾಗೆ ಕಾಲತ್ರ. ಸಿದ್ಧ ಕುರು. ಟಕ್ ಟಕ ಟಕ್ ಟಕ ಟಕ್ ಟಕ ಟಕ್ ಟಕ ಟಕ್ ಟಕ ಟಪ 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 ಟಪ. ಹಿಮ್ಮಡಿ ತಾಗಿಸೋದು. ಹಾಗೆ ಟಪ 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 ಟಪ. ಮಂಡಿ ಮೇಲೆ ಟಕ್ ಟಕ 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 ಟ. ಈಗ ಪಕ್ಕಕ್ಕೆ, ಪಾದ ಪಕ್ಕಕ್ಕೆ, ಆ ಕಡೆ ಈ ಕಡೆ. ಹಾಗೆ ಪಕ್ಕ ಟಕ್ ಟಕ ಟಕ್ ಟಕ 1 2 1 2 1 2. ಭರತನಾಟ್ಯ. ಅಣ್ಣಂದಿರು ಹೀಗೆ, ಅಕ್ಕಂದಿರು ಹೀಗೆ ಮಾಡಿ ಭರತನಾಟ್ಯ ಮಾಡಿ. ಹಿಮ್ಮಡಿಯನ್ನು ಮಧ್ಯಭಾಗದಲ್ಲಿ ಎತ್ತಿಕೊಳ್ಳಿ. ಹಾಗೆ ಟಕ್ ಟಕ ಟಕ್ ಟಕ ಟಕ್ ಟಕ. 3 ಸ್ಟೆಪ್ ಮುಂದೆ, 2 ಸ್ಟೆಪ್ ಹಿಂದೆ. 3 2 3 2. ಹಾಗೆ ಜಂಪ್. ನೀವೆಲ್ಲ ಜಂಪ್ ಒಟ್ಟಿಗೆ ಜೊತೆಯಲ್ಲಿ. ಮೂಗಿನಿಂದ ತೆಗೆದುಕೊಳ್ಳುವ. ರಿಲ್ಯಾಕ್ಸ್. ಎದೆ ಬಡಿತವನ್ನು ಗಮನಿಸುವ, ಶರೀರದಲ್ಲಿ ಆದಂಥ ವ್ಯತ್ಯಾಸವನ್ನು ಗಮನಿಸುವ. ಅದ್ಭುತ. ಒಳಗಡೆ ಡುಗ್ 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 ಹೇಳ್ತಾ ಇದೆ ನೋಡಿ. ಎಲ್ಲವನ್ನು ಗಮನಿಸುವ. ಪೂರ್ಣ ರೀತಿಯಲ್ಲಿ ಜೋಡಿಸಿಕೊಂಡ ರೀತಿ, ಇದರಲ್ಲಿ ಶರೀರಕ್ಕೆ ಉಂಟಾದ ಪರಿಣಾಮವನ್ನು ಗಮನಿಸುತ್ತೇನೆ. ಇಲ್ಲಿಂದ ನಿಧಾನವಾಗಿ ಕಣ್ಣು ತೆರೆದು ಮುಂದಕ್ಕೆ ತಿರುಗಿಕೊಳ್ಳುವ. ಟಿವಿ ಎದುರು ಬರುವ. 2 ಕೈಯನ್ನು ಮುಂದಕ್ಕೆ ಚಾಚಿಕೊಳ್ಳುವ. ಅಮೃತಾಸನ. ಬ್ರೀದ್ ಇನ್, ಬ್ರೀದ್ ಔಟ್. ಕೆಳಗೆ 5 ಹಂತದಲ್ಲಿ ಕೂತಳು. 1 2 3 4 5. ರಿಲ್ಯಾಕ್ಸ್. ಅಲ್ಲಿಂದಲೇ ಮಲಗಿಕೊಳ್ಳುವ ಸ್ಥಿತಿಗೆ, ಅಂದರೆ ಅಮೃತಾಸನ ಸ್ಥಿತಿಗೆ ಹೋಗುವ. ನೇರ ಕೂತ್ಕೊಳ್ಳುವ. 2-3 ಸ್ಟೆಪ್ ಮಾಡ್ತಾ ಮುಂದಕ್ಕೆ ಹೋಗುವ. ಓಕೆ. ಅಕ್ಕನವರು ನೀವು ಬಲಭಾಗದಿಂದ ಈಚೆ ಮಾಡಿ, ಕಾಲನ್ನು ಈ ಕಡೆಗೆ ಮಾಡಿ ಮಲ್ಕೊಳ್ಳಿ. ಹಾಗೆ. ಕೈಯನ್ನು ಮುಂದೆ. ಸಮದಂಡ, ಮೇರುದಂಡ. ಸ್ವಲ್ಪ ಹಿಂದೆ ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರೋದು. ನಾವಾಸನ. ಅಲ್ಲಿಂದಲೇ ನಿಧಾನವಾಗಿ ಮೆಲ್ಲ ಕಾಲು ಕೆಳಗೆ ಮಾಡಿ ಬೆನ್ನ ಮೇಲೆ ಮಲ್ಕೊಳ್ಳುವ. ಪೌರ್ಣ ಮುಕ್ತಾಸನ. ಬಲಕಾಲು ಮಡಚಿ ಗಡ್ಡ ತಾಗಿಸುವ. ಎಡಕಾಲು ಮಡಚಿ ಗಡ್ಡ ತಾಗಿಸುವ. ಒಮ್ಮೆ ಬಲಕಾಲು, ಒಮ್ಮೆ ಎಡಕಾಲು, ಬಲಕಾಲು ಎಡಕಾಲು. 3 ಸಲ ಆಯಿತು. 2 ಕಾಲನ್ನು ಒಟ್ಟಿಗೆ ಹಿಡಿದುಕೊಳ್ಳುವ.
ಬೆಲ್ಲವನ್ನು ಎರಡೂ ಮಂಡಿಯ ಮಧ್ಯಕ್ಕೆ ತಾಗಿಸಲು ಪ್ರಯತ್ನಿಸುವ, ಒಂದೆರಡು ಸಲ ಪ್ರಯತ್ನಿಸುವ. ಹಾಯ್. ಈಗ ಮುಂದೆ ಹಿಂದೆ ಬೆನ್ನಿಗೆ ಮಸಾಜ್, ಸ್ಪೈನಲ್ ಕಾರ್ಡ್, ಅದಕ್ಕೆ ನಮ್ಮದೇ ಶರೀರದ ಭಾರದಿಂದ ಮಸಾಜ್ ಮಾಡ್ತಾ ಇದ್ವಿ. ಎಸ್, ಮುಂದೆ ಹಿಂದೆ ಸರಿ ಎದ್ದು ಕೂತ್ಕೊಳ್ಳುವಷ್ಟು ಮೇಲೆ ಬರಬೇಕು. ಹಾಗೆ ಈಗ ಎಡಭಾಗಕ್ಕೆ ಟರ್ನ್ ಆಗೋದು, ಬಲಭಾಗಕ್ಕೆ ಟರ್ನ್ ಆಗೋದು, ಎಡಕೈ ಬೆಡ್ಶೀಟಿಗೆ ತಾಗಿಸೋದು, ಬಲಕೈ ಬೆಡ್ಶೀಟಿಗೆ ತಾಗಿಸುವುದು, ಇನ್ನೊಮ್ಮೆ ಮತ್ತೊಮ್ಮೆ 3 ಸಲ ಮಾಡುವ. ಎಸ್, ಅಲ್ಲಿಂದ ಎರಡೂ ಕಾಲನ್ನು ಮೇಲೆ ಕೆತ್ತಿಕೊಳ್ಳುವ, ನೇರ ಮಾಡುವ. ಕಾಲಿನ ಮಂಡಿಯನ್ನು ಕ್ಯಾಪಿಟಲ್ ಇಂಗ್ಲೀಷ್ ಅಕ್ಷರ ಎಲ್. ಎಷ್ಟು ಸ್ಟ್ರೈಟ್ ಇದೆ ನೋಡಿ. 2 ಹೆಬ್ಬೆರಳನ್ನು ಗಮನಿಸುವ. ಹೆಬ್ಬೆರಳಿನ ಅಕ್ಕಪಕ್ಕ ಇರುವಂಥ 4 ಬೆರಳನ್ನು ಗಮನಿಸುವ. ಎಷ್ಟು ಸ್ಟ್ರೈಟಾಗಿ ಲೈನ್ ಆಗಿದೆ ಅಲ್ವಾ? ಎಸ್, ಮಂಡಿ ಗಟ್ಟಿ ಮಾಡಿ ನೋಡಿ. ಕೆಲವೆಲ್ಲ ಮಂಡಿ ಬೆಂಡಾಗಿದೆ, ಇಲ್ಲಿ ಕಾಣುತ್ತದೆ. ಏನು ಮಾಡುವ? ಇಡೀ ಕಾಲನ್ನು ಉಸಿರು ತೆಗೆದುಕೊಂಡು ಉಸಿರು ಬಿಡುತ್ತಾ ಮೆಲ್ಲ ಹಗೂರ ಕೆಳಕ್ಕೆ, ಸ್ವಲ್ಪ ಕೆಳಕ್ಕೆ, ಇನ್ನೂ ಸ್ವಲ್ಪ ಕೆಳಕ್ಕೆ, ಅರ್ಧದವರೆಗೆ, ಅರ್ಧದಿಂದ ಕಾಲು, ಕ್ವಾರ್ಟರ್, ಇನ್ನು ಸ್ವಲ್ಪ ಕೆಳಕ್ಕೆ, ಹಾಗೆ ಇನ್ನೂ ಸ್ವಲ್ಪ ಕೆಳಕ್ಕೆ, ಕೇವಲ ಅರ್ಧ ಫೀಟು, ಅಲ್ಲಿಂದ ಮೆಲ್ಲ ಕೆಳಕ್ಕೆ. ರಿಲ್ಯಾಕ್ಸ್. ಕಣ್ಣು ಮುಚ್ಚಿಕೊಳ್ಳುವ. ಎರಡೂ ಕೈಯನ್ನು ಆಕಾಶ ಮುದ್ರೆ ಗೊತ್ತಾಯಿತು ನಿಮಗೆ. ಹೀಗೆ ಆಕಾಶ ಕಾಣುವಂತಿರಲಿ. ಭುಜಗಳನ್ನು ಸಡಿಲಗೊಳಿಸುವ. ಶಿರೋಭಾಗದಿಂದ ಪಾದ ತಳದವರೆಗೆ ಶರೀರವನ್ನು ಸಡಿಲಗೊಳಿಸುವ, ಹಗೂರಗೊಳಿಸುವ. ಇವತ್ತಿನ ಈ ಪ್ರಾಪ್ತಿಯನ್ನು ಭಗವಂತನ ಕೊಡುಗೆ ಎಂದು ಭಾವಿಸೋಣ. ಪರಮಾತ್ಮ ಎಲ್ಲವನ್ನು ನನಗೆ ಕರುಣಿಸುವವನಾಗಿದ್ದಾನೆ. ಮನಃಶಾಂತಿ, ಶರೀರದ ಆರೋಗ್ಯ, ಕುಟುಂಬದ ಸೌಖ್ಯ, ವೃತ್ತಿ ಜೀವನದಲ್ಲಿ ನನ್ನ ಪ್ರೀತಿ, ಸಾಮಾಜಿಕ ಸಂಬಂಧಗಳು ಮತ್ತು ಆಧ್ಯಾತ್ಮಿಕ ಸಾಧನೆ, ಇದೆಲ್ಲ ಭಗವತ್ ಪ್ರೇರಣೆ. ಅದಕ್ಕೆ ಇವತ್ತಿನ ಈ ಬೆಳಗ್ಗಿನ ತರಗತಿಯಲ್ಲಿ ನನಗೆ ಉಂಟಾದಂತಹ ಲಾಭವನ್ನು ಗಮನಿಸುತ್ತೇನೆ. ಆನಂದವಾಗಿ ಪ್ರೀತಿಯಿಂದ ಇಡೀ ಶರೀರವನ್ನು ಒಳಗಿನಿಂದ ಗಮನಿಸುತ್ತಿದ್ದೇನೆ. ಪಾದದ ಬೆರಳುಗಳು, ಕಣಕಾಲು, ಪಾದ, ಹಿಮ್ಮಡಿ, ಮೀನಖಂಡಗಳು ಹಾಗೂ ಮಂಡಿ ಚಿಪ್ಪುಗಳು ಹಿಮ್ಮುಖ ಭಾಗಿಸಲು ಅನುಕೂಲವಾಗಿದೆ. ತೊಡೆಗಳು, ಮಾಂಸಖಂಡಗಳು, ರಕ್ತನಾಳಗಳು, ಎಲುಬುಗಳು, ಸೊಂಟದ ಭಾಗ, 2 ಕಾಲುಗಳ ಕೀಲು, ಜೋಡಣೆಗಳು, 2 ವಿಸರ್ಜನಾಂಗಗಳು, ಕಿಬ್ಬೊಟ್ಟೆ, ಸೊಂಟದಿಂದ ಕುತ್ತಿಗೆವರೆಗೆ ಹಬ್ಬಿದಂತಹ ಸ್ಪೈನಲ್, ಬೆನ್ನಿನ ಮೂಳೆ, ಉದರ ಭಾಗ, ಜೀರ್ಣಾಂಗ ವ್ಯೂಹಕ್ಕೆ ಸಹಕಾರ ಮಾಡುವಂತಹ ಮಲಾಶಯ, ದೊಡ್ಡ ಕರುಳು, ಸಣ್ಣ ಕರುಳು, ಮೂತ್ರಪಿಂಡಗಳು, ದ್ರವಾಹಾರ ಶುದ್ಧೀಕರಣ ಮಾಡುವಂತಹ ವಿಭಾಗಗಳು, ವಪೆಯ ಭಾಗ, ಅನ್ನನಾಳ, ಉಸಿರಾಟಕ್ಕೆ ರೆಸ್ಪಿರೇಟರಿ ಸಿಸ್ಟಮ್, ಆಮೇಲೆ ರಕ್ತ ಪರಿಚಲನಾ ವಿಭಾಗ, ಹೃದಯ ಮತ್ತು ವೈನ್ಸ್, ಅಲ್ಲಿಂದ ಎದೆಗೂಡು, ಭುಜಗಳು, ತೋಳುಗಳು, ಎಲ್ಬೋಸ್, ಕೈತಟ್ಟು, 10 ಬೆರಳುಗಳು, ಎತ್ತಿನ ಭಾಗ, ಶಿರೋಭಾಗ, ಕಣ್ಣುಗುಡ್ಡೆಗಳು, ಹಣೆಯ ಭಾಗ, ಮೂಗು, ಬಾಯಿ, ಮುಖದ ಭಾಗಗಳು ಮತ್ತು ಇಂದ್ರಿಯಗಳು. ವಿಶ್ರಾಂತಿ. ಭಗವಂತನ ಪ್ರೀತಿಯ ಕೊಡುಗೆಯಾಗಿದೆ. ಕಣ್ಣು ಮುಚ್ಚಿಕೊಂಡಿದ್ದೇನೆ. ನನ್ನ ಒಳಗಿನ ಮನಸ್ಸಿನಿಂದ ನಾನು ನನ್ನ ಪರಮಾತ್ಮನನ್ನು ನೋಡುತ್ತಿದ್ದೇನೆ. ಸುಂದರವಾದ ಮುಗುಳ್ನಗೆ, ಭಗವಂತನ ಅನುಗ್ರಹ ನನ್ನೆಡೆಗೆ ಹರಿದು ಬರುತ್ತಿದೆ. ಎಲ್ಲವನ್ನ ಸ್ವೀಕರಿಸುತ್ತೇನೆ ಮತ್ತು ನನ್ನ ಮನಸ್ಸಿನಲ್ಲಿದ್ದಂತಹ ಕಲ್ಮಶಗಳು, ಅಸಹನೆ, ಸಿಟ್ಟು, ಕೋಪ, ರಾಗದ್ವೇಷಗಳು, ಮನಸ್ಸಿನ ಕಲ್ಮಶಗಳು ಭಗವತ್ ಸ್ಪರ್ಶದಿಂದ ಸುಟ್ಟು ಭಸ್ಮವಾಗಿದೆ. ಹಾಗೆ ಭಗವಂತನ ಮೂಲ ಗುಣಗಳಾದಂತಹ ಸಹನೆ, ತಾಳ್ಮೆ, ಪ್ರೀತಿ, ಶ್ರದ್ಧೆ, ಶರಣಾಗತಿ, ಪರೋಪಕಾರ, ಈ ಎಲ್ಲ ಸೇವಾ ಗುಣಗಳು ಮತ್ತು ಸದ್ಗುಣಗಳು ನನ್ನೆಡೆಗೆ ಪರಮಾತ್ಮನಿಂದ ಹರಿದು ಬರುತ್ತಿದ್ದೇನೆ. ಹೃದಯವನ್ನು ತೆರೆದು ಎಲ್ಲವನ್ನ ಸ್ವೀಕರಿಸಿ ನನ್ನಲ್ಲಿ ಸದಾ ಸ್ಥಾಪಿಸುತ್ತೇನೆ. ಈ ಎಲ್ಲ ಪ್ರಾಪ್ತಿಗೋಸ್ಕರ ಮತ್ತೊಮ್ಮೆ ಭಗವಂತನನ್ನ ಮನಸಾರೆ ವಂದಿಸಿ ಅಮೃತಾಸನ, ಈ ವಿಶ್ರಾಂತ ಸ್ಥಿತಿಯಿಂದ ನಿಧಾನವರೆಗೆ ಈ ಶರೀರವನ್ನು ಚೇತನಗೊಳಿಸುವ ವ್ಯವಸ್ಥೆಗಳ ಬೆರಳುಗಳಿಗೆ ಚಾಲನೆ, ಪಾದಚಾಲನೆ, ಶಿರೋಭಾಗ ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, 2 ಕಾಲನ್ನು ಸಮೀಪಿಸುವ, ಎಡಕಾಲನ್ನು ಮಡಚಿ ಮಡಚಿ ಪಾದ ನೆಲದ ಮೇಲೆ, ಎಡ ಕೈಯನ್ನು ಮಡಚಿ ಹೊಟ್ಟೆಯ ಮೇಲೆ ಅಥವಾ ಎದೆಗೂಡಿನ ಮೇಲೆ, ಬಲ ಕೈಯನ್ನು ತಲೆಯಿಂದ ಮೇಲಕ್ಕೆ ಚಾಚಿಕೊಳ್ಳುವ, ಬಲ ಮಗ್ಗುಳಿಗೆ ತಿರುಗಿಕೊಳ್ಳುವ.
ಎಡಕಾಲು ಎಡಕೈಯನ್ನು ಕೆಳಮುಖವಾಗಿ ನೇರಗೊಳಿಸುವ. ದೃಢಾಸನದಲ್ಲಿ ವಿಶ್ರಾಂತಿ. ಅಲ್ಲಿಂದ ಕೈಗಳು ನಮಸ್ಕಾರ ಮುದ್ರೆ. ಬಲಕೆನ್ನೆ ಅಡಿಯಲ್ಲಿ ಸ್ಥಾಪಿಸು. ಕೈಯ ಮುಂಗೈಗೆ ಕಾಲಿನ ಮಂಡಿಯನ್ನು ತಾಗಿಸಿ ತಾಯಿಯ ಗರ್ಭದ ಒಳಗಿರುವಂತಹ ಭ್ರೂಣಾವಸ್ಥೆಯ ಸ್ಥಿತಿ ಅಥವಾ ಗರ್ಭಾವಸ್ಥೆಯ ಸ್ಥಿತಿ, ಆ ಭ್ರೂಣದ ಹಾಗೆ ಚಿಕ್ಕ ಮಗುವಿನ ಹಾಗೆ ಭಗವಂತನ ಪಾದತಳದಲ್ಲಿ ಆನಂದ, ಸಂತೃಪ್ತಿ, ಸಮಾಧಾನ, ವಿಶ್ರಾಂತಿ ಪಡೆಯುತ್ತಿದ್ದೇನೆ. ಎಲ್ಲ ಪ್ರಕಾರದ ಅಹಂಕಾರಗಳು ನಾಶಗೊಂಡು ಪುಟ್ಟ ಮಗುವಿನ ಥರ ಅಲ್ಲಿಂದ ಹೊಟ್ಟೆ ಮೇಲೆ ಮಲ್ಕೊಳ್ತೀನಿ ನಿಧಾನವಾಗಿ. ಮಕರಾಸನ. ಕಣ್ಣು ಮುಚ್ಚಿಕೊಂಡೇ ಇರಲಿ. ಅಲ್ಲಿಂದ ಹಗೂರವಾಗಿ ಉದರ ಭಾಗದಲ್ಲಿ ಉಸಿರಾಟದ ಅನುಭವವನ್ನು ಮಾಡುತ್ತಾ ಹಾಗೆ ಮೆಲ್ಲಗೆ ಎರಡು ಕೈ ಎದೆಗುಂಡಿನ ಅಕ್ಕಪಕ್ಕ ಎದ್ದು ಕೂತ್ಕೊಳ್ಳುವ. ನಮಸ್ಕಾರ. ಕಣ್ಣು ಮುಚ್ಚಿಕೊಳ್ಳುವ. ಓಂಕಾರ ಸಹಿತ ಯೋಗ ಮಂತ್ರವನ್ನು ಜೊತೆಯಾಗಿ ಉಚ್ಚರಿಸೋಣ. ಓಂ ಯೋಗೇನ ಚಿತ್ತಸ್ಯ ಪಥೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿನ್ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇದಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರವಾಗಿ ಭಕ್ತಿ ಪ್ರೀತಿ ಶರಣಗತ ನಮವನ್ನು ಪತಂಜಲಿ ಮಹಾಮುನಿಯರಿಗೆ, ಯೋಗೇಶ್ವರನಿಗೆ, ಮಾತಾಪಿತೃಗಳಿಗೆ, ನನಗೆ ಶರೀರವನ್ನು ನೀಡಿದಂತಹ ಲೌಕಿಕ ಲೋಕದ ತಂದೆ ತಾಯಿ, ಅಪ್ಪ ಅಮ್ಮ, ಮಾತಾಪಿತೃಗಳಿಗೆ, ಇಷ್ಟ ದೇವರಿಗೆ, ಕ್ಷೇತ್ರ ದೇವರಿಗೆ, ಹಾಗೂ ವಿದ್ಯಾಲಯದ ಶಿಕ್ಷಕರಿಗೆ, ಕುಟುಂಬದ ಹಿರಿಯರಿಗೆ, ಸಮಾಜ ಬಂಧುಗಳಿಗೆ, ಅಲ್ಲಿ ಗಡಿಯನ್ನು ಕಾಯುತ್ತಿರುವಂತಹ ಸೋದರ ಸೋದರಿ ಸೈನಿಕರಿಗೆ, ಹಾಗೂ ನಮಗೆ ಆಹಾರವನ್ನು ತಯಾರು ಮಾಡಿ ಕಳಿಸಿಕೊಟ್ಟಿರುವಂತಹ ರೈತ ಬಂಧುಗಳಿಗೆ ಭಕ್ತಿ ಪ್ರೀತಿ ಶರಣಗತಿಯ ನಮನವನ್ನು ಸಲ್ಲಿಸಿ ಮೇಲಕ್ಕೆ ಬರುವ. ಎರಡೂ ಕೈಗಳನ್ನು ಮತ್ತೊಮ್ಮೆ ಜೋರಾಗಿ ಕೈಯಲ್ಲಿ ತಿಕ್ಕಿಕೊಳ್ಳುತ್ತಾ ಆ ತರಂಗಗಳನ್ನು ಮುಚ್ಚಿದ ಕಣ್ಣುಗುಡ್ಡೆ ಮೇಲೆ, ಮುಚ್ಚಿದ ಕಣ್ಣುಗಳಿಗೆ ಅಲ್ಲಿಂದಲೇ ಚಲನೆ, ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ವೃತ್ತಾಕಾರವಾಗಿ 2 ಸಲ, ಪ್ರದಕ್ಷಿಣಾಕಾರವಾಗಿ 2 ಸಲ ನಿಧಾನಗಳ ಬೆರಳುಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಕರದಲ್ಲಿ ನೆಲೆಸುವ ತ್ರಿಶಕ್ತಿಗಳನ್ನು ಹೊಂದಿಸೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ. ಕರದರ್ಶನಂ. 2 ಕೈ ಜೋಡಿಸಿಕೊಳ್ಳುವ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಇಂದಿನ ದಿನವು ಭಗವಂತನ ಕೊಡಿಯಾಗಿದೆ. ಈ ದಿನದಲ್ಲಿ ಭಗವಂತನ ಆಶೀರ್ವಾದದಿಂದ ನನ್ನ ಕೈಗಳಲ್ಲಿ ಒಳ್ಳೆ ಕೆಲಸಗಳು ನಡೆಸಲ್ಪಡಲಿ. ನಾವು ಎಲ್ಲರನ್ನ ಪ್ರೀತಿಸುವ, ಯಾರನ್ನು ದ್ವೇಷಿಸೋಣ. ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ. ಇಂದಿನ ತಾರಕಿಗೆ ತರಗತಿಯನ್ನು ಆ ಮಹಾತಾಯಿಯ ಬಾದಾರವಿಂದಕ್ಕೆ ಸಮರ್ಪಿಸಿಕೊಳ್ಳೋಣ. ಮೇಲಕ್ಕೆ ಬರೋಣ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ನಿರಂತರವಾಗಿ 1ನೇ ಸಂಚಿಕೆಯಿಂದ 21ನೇ ಸಂಚಿಕೆವರೆಗೆ ನಮ್ಮ ಕುಡ್ಲ 24x7 ಈ ವಾಹಿನಿಯಲ್ಲಿ SPYSS ನೀಡಿದಂತಹ ಯೋಗ ತರಗತಿಗಳನ್ನು ತಾವೆಲ್ಲರೂ ಅಭ್ಯಾಸ ಮಾಡಿದ್ದೀರಿ. ಈ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ನಾವು 1ನೇ ದಿನ ಹೇಗೆ ಅಭ್ಯಾಸದಲ್ಲಿ ಭಾಗವಹಿಸಿದ್ದೇವೆ, ಇವತ್ತು 21ನೇ ದಿನ ಭಾಗವಹಿಸಿದಾಗ ನಮ್ಮಲ್ಲಿ ಆದಂತಹ ಬದಲಾವಣೆಗಳು, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ಆ ದಿನಪೂರ್ತಿ ಆ ಅಭ್ಯಾಸದ ಪರಿಣಾಮ ನಮ್ಮ ಉಳಿದ ಕೆಲಸ ಕಾರ್ಯಗಳಿಗೆ ಪೂರಕವಾಗಿರುವಂಥದ್ದು ಎಲ್ಲವನ್ನು ನಾವು ಗಮನಿಸಿಕೊಂಡಿದ್ದೇವೆ, ಅದನ್ನು ಅನುಭವಿಸಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತು ಯೋಗ ಸ್ಪರ್ಶ ಕೊರೋನಾದ ಈ ಸಂದರ್ಭದಲ್ಲಿ SPYSS ನೀಡಿದಂಥ ಈ ಅಭ್ಯಾಸ ಇದು ನಿಮ್ಮ ಯೋಗದ ಆರಂಭ, ಅಂತ್ಯ ಅಲ್ಲ. ಇದು ಕೇವಲವಾಗಿ ನಿಮ್ಮನ್ನು ಯೋಗದ ಕಡೆಗೆ ಎಳೆಯುವಂತಹ ಒಂದು ಪ್ರಯತ್ನವನ್ನು SPYSS ಮಾಡಿದೆ. ಈ ಪ್ರಯತ್ನಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ನೀಡಿದವರು ನೀವು, ಆ ಜೊತೆಗೆ ಕೆನರಾ ಬ್ಯಾಂಕ್ ನಿರಂತರವಾಗಿ ನಮ್ಮ ಕುಡ್ಲವನ್ನು ಹಾಗೆ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಆ ಕಾರ್ಯಕ್ರಮಕ್ಕೆ ನಮಗೆ ಚಾಲನೆ ನೀಡಿದ್ದಾರೆ, ಅದೇ ಸ್ಪಂದನೆ ನೀಡಿದ್ದಾರೆ. ಕೆನರಾ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ SPYSS ಮತ್ತು ನಮ್ಮ ಕುಡ್ಲದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು SPYSSಗೆ ಈ ರೀತಿಯ ಯೋಚನೆಗಳನ್ನು
ಈ ರೀತಿ ಈ ಕೊರೋನಾದ ಸಂದರ್ಭದಲ್ಲಿ ಮನೆಯಲ್ಲೇ ಇರುವಂಥ ಎಲ್ಲ ಬಂಧುಗಳಿಗೆ ಈ ರೀತಿ ಕೂಡ ಯೋಗವನ್ನು ಮಾಡ್ಬೋದು, ಯೋಗದ ಸ್ಪರ್ಶವನ್ನು ಕೊಡ್ಬೋದು ಎನ್ನುವಂಥ ಯೋಚನೆ ಮಾಡಿದವರು ಶ್ರೀಯುತ ಕದ್ರಿ ನವನೀತ್ ಶೆಟ್ಟರು ಮತ್ತು ಈ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀಯುತ ಲೀಲಾಕ್ಷ ಕರ್ಕೇರ್ರವರು. ಆ ಲೀಲಾಕ್ಷ ಕರ್ಕೇರ್ರ ಸಹೋದರರ ಒಂದು ಬಳಗ, ಹಾಗೆ ಕದ್ರಿ ನವನೀತ್ ಶೆಟ್ಟರು, ಹಾಗೆ SPOSSನ ಪ್ರಮುಖರು, ಮಂಗಳೂರಿನ ಪ್ರಮುಖರು, ಇವರೆಲ್ಲ ಸೇರಿ ಯೋಚನೆ ಮಾಡಿ ಯೋಜನೆಯನ್ನು ಹಾಕಿ ಇವತ್ತು ಆ ಒಂದು ತಾಯಿಯ ಆ ಭಗವಂತನ ಆಶೀರ್ವಾದದಿಂದ ನಿರಂತರವಾಗಿ 21 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಈ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತಿನಲ್ಲಿ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಆ ಯೋಗದ ಅಭ್ಯಾಸವನ್ನು ತಾವೆಲ್ಲರೂ ಮಾಡಿದ್ದೀರಿ. ಈ ಅಭ್ಯಾಸದಲ್ಲಿ ನಮಗೆ ಪೂರ್ಣ ರೀತಿಯಲ್ಲಿ ಸಹಕಾರ ಕೊಟ್ಟವರು ನಮ್ಮ ಕುಡ್ಲ ಈ ವಾಹಿನಿಯ ಛಾಯಾಗ್ರಾಹಕರು, ಹಾಗೆ ತಾಂತ್ರಿಕ ವರ್ಗ, ಹಾಗೆ ಉಳಿದ ಎಲ್ಲ ಆ ಸಿಬ್ಬಂದಿಗಳ ಆ ಒಂದು ಉಪಕಾರದ ಅವರು ನೀಡಿದಂಥ ನಮಗೆ ಸಹಕಾರವನ್ನು SPOSS ಸದಾ ಸ್ಮರಿಸ್ತಾ ಇದೆ. ಈ ಎಲ್ಲ ವರ್ಗದವರಿಗೆ ನಮ್ಮ SPOSS ಬಳಗದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರವನ್ನು ಯಾಚನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು 21ನೆಯ ಒಂದು ತರಗತಿ ಪೂರ್ಣವಾಯಿತು ಎನ್ನುವಂಥ ಒಂದು ಬೇಸರ ಅಥವಾ ವೇದನೆ ನಿಮಗೆ ಬೇಡ. ಯಾಕಂದರೆ ನಿರಂತರವಾಗಿ ಈ ಅಭ್ಯಾಸಗಳು ನಮ್ಮ ಕುಡ್ಲದ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತದೆ, ಹಾಗೆ SPOSS ಕೂಡ ಸಿಗ್ತದೆ. ಬಂಧುಗಳೇ, ಇವತ್ತಿನ ಅವಧಿಯನ್ನು ಮುಕ್ತಾಯಗೊಳ್ತಾ ಇದ್ದೇವೆ. ಈ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಅಭ್ಯಾಸ ವಿವರಣೆಯನ್ನು ನೀಡಿದವರು ನಾನು ಈಗಾಗಲೇ ಪರಿಚಯ ಮಾಡಿದಂತೆ ಮಂಗಳೂರಿನಲ್ಲಿ SPOSSನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಒಂದು ಮೊದಲ ಬೀಜವನ್ನು ಹಾಕಿದವರು ಹಿರಿಯ ಯೋಗ ಬಂಧುವಾದಂಥ ಶ್ರೀಯುತ ರವೀಶಣ್ಣ ಅವರು. ನಿರಂತರವಾಗಿ ಬೆಳಗಿನ ಅವಧಿಯಲ್ಲಿ ಕಳೆದ 12 ವರ್ಷಗಳಿಂದ ಮಂಗಳೂರಿನ ಸುತ್ತಮುತ್ತ, ಅದರ ಜೊತೆಗೆ ಮಂಗಳೂರಿನ ಆ ಒಂದು ತಾಲೂಕನ್ನು ಬಿಟ್ಟು ಪಕ್ಕದ ಸುಳ್ಯ, ಅದೇ ಥರ ಉಪ್ಪಿನಂಗಡಿ, ಬಂಟ್ವಾಳ, ಪುತ್ತೂರು, ಈ ಎಲ್ಲ ಕಡೆ ಕೂಡ ಯೋಗದ ಪ್ರಚಾರವನ್ನು ಮಾಡಿದ್ದಾರೆ. ಅವರೊಂದು ಬಳಗ ಇದೆ. ಆ ಬಳಗದ ನಿರಂತರ ಸಾಧನೆ ಹಾಗೆ ಪ್ರಯತ್ನದಿಂದ ಈ ಕಾರ್ಯಕ್ರಮ ಇವತ್ತು ಮೂಡಿಬಂದಿದೆ. ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ನಿರಂತರವಾಗಿ ನಮಗೆ ಕಳೆದ 21 ದಿನಗಳಿಂದ ಯಾರೆಲ್ಲ ಸಹ ಶಿಕ್ಷಕರಾಗಿ ಸಹಕರಿಸಿದ್ದಾರೆ, ಕೊರೋನಾದ ಈ ಸಂದರ್ಭದಲ್ಲಿ ಕೂಡ ತಮ್ಮ ಮನೆಯಿಂದ ಬಂದು ಈ ಒಂದು ನಮ್ಮ ಕುಡ್ಲದ ಈ ವಾಹಿನಿಯ ಈ ಜಾಗಕ್ಕೆ ಬಂದು ಇಲ್ಲಿ ಅಭ್ಯಾಸವನ್ನು ಮಾಡೋದ್ರ ಮೂಲಕ ನಿಮಗೆ ಆ ಒಂದು ಅಭ್ಯಾಸದ ಅನುಭವ ನೀಡಿದ್ದಾರೆ. ಇವತ್ತು ಈ ಅಭ್ಯಾಸದಲ್ಲಿ ಉಪಸ್ಥಿತರಂಥ ಶ್ರೀಯುತ ಗಣೇಶಣ್ಣ ಮತ್ತು ವೈಷ್ಣವ್ಯಕ್ಕ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿಮ್ಮ ಸಹಕಾರ, ಪ್ರೋತ್ಸಾಹ ನಿರಂತರವಾಗಿ SPOSS ಮತ್ತು ನಮ್ಮ ಕುಡ್ಲ 24 ಮೇಲೆ ಇರಲಿ. ನಿಮ್ಮ ಏನು ಒಳ್ಳೆಯ ಅಭಿಪ್ರಾಯಗಳು ನಿರಂತರವಾಗಿ ಈ ಸಮಿತಿಯ ಎರಡೂ ಸಂಸ್ಥೆಯ ಬೆಳವಣಿಗೆಯಲ್ಲಿ ಸದಾ ಇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಅವಧಿಯನ್ನು ತಾಯಿ ಭಾರತ ಮಾತೆಯ ಪಾದಚರಣೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಹರಿ ಓಂ.